ವೇದವೇ ದುರ್ಗಾಂಬಿಗೆಯ ಬರಗಳು ಭಕ್ತಿಯೊಳಂಬಿಗ ಅಂಬುಲಿಯ ಮಜೆಗೆ ಕೈ ಮುಗಿದು ಅಂಬುಜ ವಾಣಿಯರ ಪಾದಾಬುಜಗೆ ಪೊಡಮಿರುತ ವರ್ಣಿಸರಿ ಗದಗದವ ಸರ್ವಭಯ ವಿನಾಶಿನಿಯೇ ಕರುಣದಿಗಾಯ ದಯಸಾಗರೇ ಭಕ್ತಿಯಿಂದ ಪದದ್ವಯವನುವರೆಗೋಮೆವದಿಮುಖದಿಂದ ಜಯತು ಜಯತು ಆದಿಮಾಯೇ ಸರ್ವ ಕರುಣಾಯ ತಾಯೇ ತಾಯೇ ಆದಿಮಾಯೇ ರಕ್ಷಿತ ತಾಯೇ ರಕ್ಷಿತ. ಓ ತಾಯೇ, ಆವರಿಸಿಕೊಂಡಿರುವಂತಹ ಕತ್ತಲೆ, ತುಂಬಿಕೊಂಡಿರುವಂತಹ ಜಲರಾಶಿ, ತನ್ಮಧ್ಯದಲ್ಲೇ ನಮ್ಮ ಮೂರುಗಳ ಜನನವಾಯಿತಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ಪರಿತಪಿಸುತ್ತಿರುವಂತಹ ವೇಳೆಯಲ್ಲೇ ಕೇಳಿ ಬಂದ ನಭೋವಚನ ಜೊತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನದ ಮೂಲಕವಾಗಿ ಓಂಕಾರ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ದೇದೀಪ್ಯಮಾನಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರ ಎಂದರೆ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಹೋಗಟ್ಟು ಬಂದವಳು ನಮಗಿಂತ ಆದಿಯಲ್ಲೇ ಇರುವವಳು ಎನ್ನುವುದರಿಂದ ನಿನ್ನನ್ನು ಆದಿಮಾಯ ಎನ್ನುವಂತೆ ಗುರುತಿಸಿಕೊಂಡವಳು. ನಿನ್ನ ಆದಿ ಮಧ್ಯ ಅಂತ್ಯವನ್ನು ನಾ ಬಗೆಯಮ್ಮ. ಆದ್ದರಿಂದಲೇ ದಯಾಸಾಗರಿಯು ಕರುಣಾಸಿಂಧುವಾದ ನಿನ್ನ ಚರಣ ದ್ವಯಗಳಿಗೆ ಶರಣಾಗಿದ್ದೇವೆ. ನಮ್ಮನ್ನು ಉದ್ಧರಿಸು ತಾಯಿ.
ಗುಟ್ಟನ್ನರಿಯದೆ ಕಂಗಾಲಾದಂತ ಹೊತ್ತಿನಲ್ಲಿ ನಮ್ಮ ಮುಂಭಾಗದಲ್ಲಿ ಕಾಣಿಸಿಕೊಂಡೆಯ ತಾಯಿ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮ ಸೃಷ್ಟಿಗೆ ನೀನೇ ಕಾರಣಳು ಎನ್ನುವುದನ್ನು ನಾವು ಅರಿತುಕೊಂಡಿದ್ದೇವಮ್ಮ. ಮಾತ್ರ ಅಲ್ಲ, ಕೆಲವು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗಿದೆ. ಯಾತಕ್ಕೆ ಜನ್ಮವನ್ನಿತ್ತೆ, ನಮ್ಮಿಂದ ಮುಂದೆ ಆಗಬೇಕಾದಂತ ಕಾರ್ಯ ಏನು, ಎಲ್ಲವನ್ನು ತಿಳಿಸಿ ಭಯಭೀತರಾದಂತ ನಮ್ಮನ್ನು ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಇದರ ಮಧ್ಯೆ ನಾವು ಹುಟ್ಟಿ ಹೊಂದಾಗ ನಮ್ಮ ತನವನ್ನು ಅರಿಯದೆ ಪರಿತಪಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿದಂತಹ ಓಂಕಾರ ನಿನಾದ, ಅದನ್ನೇ ಭಕ್ತಿಯಿಂದ ಭಜಿಸಿದಾಗ ನವಗರಿತ ರೀತಿಯಲ್ಲಿ ಗೋಚರಗೊಂಡವಳೇ ನೀನಿದ್ದೀಯ ಅಮ್ಮ. ತುಂಬಿದಂತಹ ಜಲರಾಶಿ ಮಧ್ಯೆ ನಾವು ಮೂವರು ಬಿಟ್ಟರೆ ಕಾಣಿಸಿಕೊಂಡವಳು ನೀನು ಮಾತ್ರ. ಆದ್ದರಿಂದಲೇ ನೀನಲ್ಲದ ಅನ್ಯರಾರಿದ್ದಾರೆ ಹೇಳಮ್ಮ. ಸಾನುರಾಗದಲ್ಲಿ ಎಂಬಂದು ಬರೆಯುವರು. ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನು ಕರುಣಿಸುತ್ತಾ ಎಲ್ಲವನ್ನು ವಿಸ್ತರಿಸಿ ಹೇಳಬೇಕಮ್ಮ, ಉತ್ತರಿಸ. ಧೈರ್ಯವನ್ನು ತಾಳಿರಿ ಮಕ್ಕಳೇ. ಮೂರು ಮೂರ್ತಿಗಳಾದ ನಿಮ್ಮ ಸೃಷ್ಟಿಗೆ ಓಂಕಾರ ಸ್ವರೂಪಿಣಿಯು ಆದಿಮಾಯಾದಂತಹ ನಾನೇ ಕಾರಣಳು. ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಹೆಸರು ನೀಡುತ್ತೇನೆ. ಗೌರವರ್ಣದ ಶೋಭಿಸ್ತಿರುವ ಮಗನೇ ನೀನು ಬ್ರಹ್ಮ ಆಗಲಮ್ಮ. ನೀಲಮೇಘ ಶ್ಯಾಮನಾದ ಕಂದ ನೀನು ವಿಷ್ಣು ಆಗಲಿ. ಪಟಿಕ ಸದೃಶನಾಗಿ ಗೋಚರಿಸುತ್ತಿರುವ ಕುಮಾರ ನೀನು ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವಾಗಬೇಕಾಗಿದೆ. ಈ ಕಲ್ಪದಲ್ಲಿ ಅದರ ಪುನರ ಸೃಷ್ಟಿಯಾಗಬೇಕಾಗಿದೆ. ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕೆ ಬೇಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಲ್ಲದೆ ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾರ್ಯ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೀನಿ.
ಸಾತ್ವಿಕ ಗುಣಭರಿತನಾದ ನೀನು ಪಾಲನೆ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿರು ಮಗನೇ. ಆಗಲಮ್ಮ. ಮಗನೇ ಪರಮೇಶ್ವರ, ನಾಮ ಸಗುಣಭರಿತನಾದ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರು ಮಗನೇ. ಹೋಗಿ ಮಕ್ಕಳೇ, ನಾನಿತ್ತಂತ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿ. ಕಷ್ಟ ಬಂದ್ರೆ ಮಕ್ಕಳೇ, ನಾನಿತ್ತಂತ ಕಾರ್ಯದಲ್ಲಿ ನೀವು ಮುಂದುವರಿಯುತ್ತಿರುವ ಸಂದರ್ಭದಲ್ಲಿ ನಿಮಗೆ ಕಷ್ಟ ಬಂದರೆ ನೀವ್ಯಾರು ಚಿಂತಿಸಬೇಡಿ. ಏಕೋ ಮನಸ್ಸಿನಿಂದ ನನ್ನನ್ನು ಪ್ರಾರ್ಥಿಸಿಕೊಳ್ಳಿರಿ. ಪ್ರತ್ಯಕ್ಷಳಾಗಿಯೋ ಪರೋಕ್ಷವಾಗಿ ಬಂದು ನಿಮ್ಮ ಸಂಕಷ್ಟವನ್ನು ಪರಿಹರಿಸಿಕೊಡುತ್ತೀರಿ. ಅದೃಶ್ಯಳಾಗುತ್ತೀರಿ, ಅದೃಶ್ಯಳಾಗುತ್ತೀರಿ, ಅದೃಶ್ಯಳಾಗುತ್ತೀರಿ. ಏನಾದ್ರೂ ಗೊತ್ತಾಯ್ತಾ ನಿಮಗೆ? ಇಷ್ಟರವರೆಗೆ ಆದದ್ದು ಗೊತ್ತಾಗಿದೆ. ಯಾವುದು ಗೊತ್ತಾಯ್ತು? ಅಮ್ಮ ಹೇಳಿದ್ದು. ಅಮ್ಮ ಹೇಳಿದ್ದು ಗೊತ್ತಾಗಿದೆ. ಆದ್ರೆ ಅಮ್ಮ ಹೇಳುವಂತ ಮಾತಿನ ಒಳಗಿರುವಂತ ಆ ಮಾತಿನ ಮರ್ಮ ಏನು ಅಂತ ಅರ್ಥ ಆಯ್ತಾ? ಅದು ಬೇರೆ ಇದೆಯೇ? ಮತ್ತೆ ಹೌದು, ನಿಮ್ಗೆ ಅರ್ಥ ಆಗಲಿಲ್ಲ? ಗೊತ್ತಾಯ್ತು. ನೀವು ಹಿಂದೆ ಮುಂದೆ ಆ ಕಡೆ ಈ ಕಡೆ ನೋಡುವಾಗಲೇ ನನಗೆ ಅರ್ಥ ಆಯ್ತು. ಹೌದಾ? ನಿಮಗೆ ಅಮ್ಮನಾಡಿದಂತ ಮಾತಿನ ಮರ್ಮ ಏನು ಅಂತ ತಿಳಿಯಲಿಲ್ಲ ಅಂತ. ಪ್ರತ್ಯಕ್ಷಳಾದಂತ ತಾಯಿ ಸಕಲವನ್ನು ನಮಗೆ ಒದಗಿಸಿದ್ದಾಳೆ. ನಿಮ್ಮ ಕರ್ತವ್ಯದಲ್ಲಿ ತೊಡಗಿ ಮಕ್ಕಳ ಎನ್ನುವ ಹಾಗೆ ಆಡಿದ್ದಾಳೆ, ಆಜ್ಞೆ ಕೊಟ್ಟು ಹೋಗಿದ್ದಾಳೆ. ಆದ್ರೆ ಯಾವುದೇ ಒಂದು ಕಾರ್ಯ ಸಾಂಗವಾಗಿ ನಡೆಯಬೇಕು ಅಂತಾದ್ರೆ ಒಬ್ಬ ಯಜಮಾನ ಅಂತ ಬೇಕು, ಬೇಕಲ್ವ? ಹೇಳುವವ ಬೇಕು, ಪ್ರಶ್ನಿಸುವವ ಅಂತ ಬೇಕು. ನಮ್ಮವರಲ್ಲಿ ಯಾರು ಎನ್ನುವ ಹಾಗೆ ತರ್ಕಿಸಿಕೊಂಡ್ರೆ ಪ್ರಶ್ನೆ ಬಂತು ನಿನಗೆ? ಪ್ರಶ್ನೆ ಬಂತು, ಉತ್ತರ ಸಿಕ್ಕಿದ? ಸರಿಯಾದ ಉತ್ತರವು ಸಿಕ್ಕಿದೆ. ಯಾರು? ನಾನೇ. ನಿನ್ನನ್ನೇ ಹೇಳಿಕೊಳ್ಳಿಕ್ಕಲ್ವ? ಅಲ್ಲ, ಆಕ್ಷೇಪ ಅಲ್ಲ, ನಾನು ಅಂತ ಸ್ಥಾಪಿಸಬೇಕಾದ್ರೆ ಯಾವುದರಿಂದ ಅಂತ ಬೇಕೋ ಬೇಡ ಕಾರಣ ಉಂಟು. ತಾಯಿ ಪ್ರಥಮವಾಗಿ ಉದ್ಯೋಗವನ್ನು ಕೊಟ್ಟದ್ಯಾರು? ಉದ್ಯೋಗ ನಿನಗೆ. ಆಮೇಲೆ ದ್ವಿತೀಯ ನಿನಗೆ, ತೃತೀಯ ಇವನಿಗೆ ಅಲ್ವಾ? ಪ್ರಥಮವಾದಂತ ಉದ್ಯೋಗವನ್ನು ಪಡೆದವ ನಾನು, ತೃತೀಯ ಕಾರ್ಯವನ್ನು ನಾನು ಪಡೆದವ. ಸರಿ. ಆದುದರಿಂದ ನಿಮಗಿಂತಲೂ ನಾನು ಹಿರಿಯ ಎಂದು ತರ್ಕಿಸಿ ಆಯ್ತು. ಅಲ್ಲಿಗೆ ಹೌದೌದು ಹಿರಿಯವ ಅಂತ ಹೇಳಿದ್ರೆ ಮುಗೀತು? ಅಲ್ಲಿಗೆ ಮುಗಿಲಿಲ್ಲ. ನಾನು ಹಿರಿಯವ ಎನ್ನುವುದನ್ನು ನೀವು ಒಪ್ಪಿಕೊಂಡು ನನ್ನ ನಿರ್ದೇಶನದಲ್ಲಿ ನೀವಿಬ್ಬರು ಕಾರ್ಯಕ್ಕೆ ಪ್ರವೃತ್ತರಾಗಬೇಕು. ಇದು ನನ್ನ ಆಜ್ಞೆ. ಒಳ್ಳೆ ನಿರ್ದೇಶಕ.
ಪದುಮಾಕ್ಷ ಲಘುಚಂದ್ರ ವಿಧಿಯಲ್ಲಿ ಸುಮ್ಮನೆ ಹೊತ್ತು ಕೂಡ ಜಲಾಲಯದಲ್ಲಿ ತೇಲುತ್ತಾ ಬಂದವರು ಹಿಂದೆ ಮುಂದೆ ಎದುರಿಸುತ್ತಿರುವ ಸಂದರ್ಭ ಅಭಯಪ್ರದಾಯಕ್ಕೆ ಅಂತ ಮಾತೃಸ್ವರೂಪ ಜಗದಂಬಿಕೆ ಕಣ್ಣ ಮುಂದೆ ಕಾಣಿಸಿಕೊಂಡು ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿ ಅತ್ತ ಹೋದದ್ದೇ ತಡ. ಮೇಲೆದ್ದು ನೀನು ಮೈಯುಬ್ಬಿಕೊಂಡು ಎಡಬಲವನ್ನು ನೋಡುವ ರೀತಿಯೇ ಒಂದು ವಿಶೇಷ. ನಿನ್ನ ನಡೆದೊಂದು ಗಾಂಭೀರ್ಯ ಬೇರೆ, ಸ್ವರಕ್ಕೊಂದು ಭಾರ ಬೇರೆ. ನಮ್ಮಿಬ್ಬರನ್ನು ಹತ್ತಿರಕ್ಕೆ ಕರೆದು ಆಡಿದಂತಹ ಮಾತಿನಲ್ಲಿ ತುಂಬಿಕೊಂಡದ್ದು ಅದೇನು? ಒಂದು ಕೆಲಸ ಸಿಕ್ಕಿದಾಗ ಇಷ್ಟೆಲ್ಲ ಉಂಟಲ್ವೋ? ಒಂದು ಯೋಗ್ಯತವಂತ ಸ್ಥಳಕ್ಕೆ ಹೋದ ಮೇಲೆ ನಮ್ಮ ವ್ಯವಹಾರವು ಆಗಿರ್ಬೇಕು. ಒಂದು ಉದ್ಯೋಗ ದೊರಕಿದ್ರೆ ಏತಕ್ಕೆ ಜನ್ಮವನಿತ್ತೆ, ನಮಗಿನ್ನೇತರ ಕಾರ್ಯಗಳು ಏನುಂಟು ಮಾತೆ. ನೀ ತಿಳುಹುತ ಸಕಲವನು, ಸಂಪ್ರೀತಿಯಿಂದ ರಕ್ಷಿಪುದೆಂಬುವನು. ಅಷ್ಟು ವಿನಯಪರನಾಗಿ ಆಡಿದ ನೀನು ಉದ್ಯೋಗ ದೊರಕೊಂಡಾಕ್ಷರನ್ನೆಲ್ಲ ಬದಿಗೊಳಿಸಿ ಒಂದು ವಿಧಿಯನ್ನೇ ಬದಿಗೆ ಸೇರಿಸಿ ಸೃಷ್ಟಿಪಕಾರ್ಯವನ್ನು ಮನಕೊಂಡದ್ದನ್ನು ಹಿರಿಯವ ಅನ್ನೋದನ್ನು ಸ್ಥಾಪಿಸಬೇಕು ತೊಡಗಿದೆಯಲ್ಲ. ಈಗ ಉದ್ಯೋಗದ ಆಧಾರದಿಂದಲೇ ನೀನು ದೊಡ್ಡವನಾಗುವುದಾಗಿದ್ದರೆ ನನಗೂ ಉದ್ಯೋಗ ಕೊಟ್ಟಿದ್ದಾರೆ. ಹೌದು, ಪಾಲನೆಯ ಕಾರ್ಯ ಸಣ್ಣದಲ್ಲ. ಅಮ್ಮ ಹೇಳಿದ್ದಲ್ಲ, ನಿಮ್ಮಿಂದ ಘನ ಕಾರ್ಯ ಸಮಾನ ಆಯಿತು. ನೀನು ಅಸಮಾನತೆಯನ್ನು ಕಾಣ್ತೀನಿ ಅಂತ ನಿನಗೆ ಆದದ್ದೇನು? ಪ್ರಥಮವಾಗಿ ನನಗೆ ಕೊಟ್ಟಿದ್ದಾಳೆ. ನಾನು, ನನ್ನದು, ನನ್ನಿಂದ, ನನಗಾಗಿ ಎನ್ನುವಂತಹ ಭಾವ, ನಿನ್ನ ರಜೋಗುಣದ ಸ್ವಭಾವ ಅದನ್ನು ಕಾಣಿಸಬೇಕು ಹೊರಟವ ನೀನು. ಪ್ರಥಮ, ದ್ವಿತೀಯ, ತೃತೀಯ ಎಲ್ಲ ಬರ್ತದೆ ಅಲ್ಲೋ ನಿನಗೆ. ಈಗ ನೀ ಮತವ ತಾಳಿ ಮಾತಾಡುತ್ತಾ ಇರುವುದೀಗ ಇದೆಯೇ? ನೀ ಸುಮ್ಮನೆ ಮತವ ತಾಳದಿರು. ಅಧಿಕ ತಾನೇನುತ್ತ ಅಧಿಕವೇ ಅಧಿಕ್ಯವಾಗುವುದು ಆದಿಮಾಯ ನೇಮ ಪಾಲಿಸಿದಾಗ. ನೀನು ನಿಯಮ ಪಾಲನೆಗೆ ಹೋಗಲಿಲ್ಲ, ಮತ್ತೆ ನಿನ್ನ ಹಿರಿತನದ ವಾದವನ್ನು ಹೇಗೆ ಒಪ್ಪಿಕೊಳ್ಳಿಕ್ಕಾಗ್ತದೆ? ಅದು ನಿನ್ನ ದಾರಿ ನನಗೆ ಸಮ್ಮತ ಇಲ್ಲ, ನಾನು ಒಪ್ಪಿಕೊಳ್ಳು. ನಿನ್ನ ದಾರಿ ನನಗೆ ಅಗತ್ಯ ಇಲ್ಲ. ನೀನೇನು ಹೇಳ್ತೀನಿ? ನಿನ್ನ ದಾರಿ ಹೇಳುತ್ತಾ ಇದ್ದೀರಿ. ಹಾಗೆಂದು ದೊಡ್ಡವರೆನ್ನುವ ಹಾಗೆ ಯಾರಿಗೂ ನಿರ್ಧಾರವಾಗ್ತಿಲ್ಲ. ಇಲ್ಲ ಇಲ್ಲ, ಅದು ಇನ್ನೂ ನಿರ್ಧಾರ ಆಗ್ಬೇಕಷ್ಟೆ. ಆಶ್ಚರ್ಯವೇ ಸರಿ. ಸೃಷ್ಟಿ ಮಾಡಬೇಕಾದಂತಹ ಬ್ರಹ್ಮದೇವ ಸೃಷ್ಟಿ ಮಾಡಿದ್ದಾನೆ ಯಾವುದನ್ನು? ನಮ್ಮ ಊರಲ್ಲಿ ಕಲಹವನ್ನೇ ಹೊರತು ಬೇರಾವುದನ್ನಲ್ವಲ್ಲ. ಒಂದು ಸಮಸ್ಯೆಯ ಸೃಷ್ಟಿ ಆಯ್ತಲ್ಲ. ಆಯ್ತಲ್ಲ, ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರವಾಗಬೇಕು.
ಅದು ಹೇಗೆ ಈಗ ಏನೂ ಅಲ್ಲ. ಒಂದು ಹೊಸ ದಾರಿ ಉಂಟು ಅವನ ಹತ್ರ. ನೀವು ದೊಡ್ಡವರು ಎನ್ನುವ ಹಾಗೆ ಹೇಳಿದ್ರೆ ನಾನು ಸುಮ್ಮನಿರುವವನಲ್ಲ. ನೀನು ಹೇಳಿ ಏನು ಹೇಳ್ತೀನಿ? ನನ್ನತನ ಎನ್ನುವುದು ನನಗಿದೆ ಅಲ್ಲ. ಅದು ಯಾವುದು? ಬೇರೇನು ಅಲ್ಲ. ಮೂವರಲ್ಲಿ ಅಧಿಕ ನಾನಿದ್ದೇನೆ. ನಾನು ದೊಡ್ಡವ ಎನ್ನುವ ಹಾಗೆ ಒಪ್ಪಿಕೊಂಡ್ರೆ ಅಲ್ಲಿಗೆ ಅಲ್ವೇ? ನಾನು ನಾನು ನೀನು ಯಾವುದರಿಂದ ಸೃಷ್ಟಿ ಮಾಡಿದ್ದು ನಾನು ಅಂತ ಹೇಳಿ ಕೊಂಡೋಗುದು ಮುಂದೆ ನೀನು. ನಾನು ದೊಡ್ಡವ ಅಂತ ಹೇಳಿದ್ದು ಮತ್ತೆ ಮಾತಾಡುದು. ಅಲ್ಲ, ನಾನು ಯಾವುದರಿಂದ ಅಂತ ಬೇಕಲ್ಲ. ಕಾರಣ ಉಂಟು, ಕಾರಣ ಇದ್ದೇ ಮಾತನಾಡುವುದು. ಏನು? ಈರ್ವರನ್ನು ಗಮನಿಸಿದ್ರೆ, ನಿಮ್ಮ ವರ್ಣಗಳನ್ನು ನೋಡಿದ್ರೆ ನಿನ್ನದು ಯಾವುದು? ಅದು ಗೌರವ ವರ್ಣ. ಕೆಂಪು 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 ರಕ್ತಛಾಯೆ. ಅದು ಅಪಾಯದ ಸಂಕೇತ. ಯಾರು ಹೇಳಿದ್ದು? ಕೆಲವೊಮ್ಮೆ ಕಡಿಮೆ ಆದ್ರೆ ಅದೇ ಅಪಾಯ, ಗೊತ್ತಿಲ್ಲ. ಆದ್ರೂ ಅಧಿಕವಾದ್ರೂ ಅಪಾಯ ಇರ್ತದೆ. ಆದ್ದರಿಂದ ನಿನ್ನ ವರ್ಣವನ್ನು ಪ್ರಿಯ ಪಡುವವರು ಯಾರು ಇಲ್ಲ. ನಿನ್ನ ಬಣ್ಣದ ಮೇಲೆ ಅವನಿಗೆ ಸಮಾಧಾನ ಇಲ್ಲ. ಮತ್ತೆ ನಿನ್ನ ಮೈ ವರ್ಣ ಯಾವುದು? ಕಪ್ಪಗಿನ ಬಣ್ಣ. ನಮ್ಮಲ್ಲ ಹೇಳಿದಲ್ಲ, ಶಾದ್ವಲ ಶ್ಯಾಮಲ ವರ್ಣ. ಕಪ್ಪಲ್ವಾ? ಶ್ಯಾಮಲ 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 ಹೌದು, ಕಪ್ಪು ಕಪ್ಪೆ ಅಲ್ವಾ? ಆಕರ್ಷಣೆ ಅಂತ ಹೇಳಿದ್ದು. ಅದು ಯಾರಿಗೂ ಬೇಡ, ಕಪ್ಪು ಬೇಡ, ಯಾರು ಪ್ರಿಯ ಪಡುವಂತದ್ದಲ್ಲ. ಬೇಕಾದ ಯಾವುದು? ನನ್ನ ಮೈ ವರ್ಣ ಯಾವುದದು? ಶ್ವೇತ ವರ್ಣ. ಅದು ನಮಗೆ ಕಾಣ್ತಾ ಏನು ಶ್ವೇತ ಅಂತ ಹೆಚ್ಚು ಹೇಳಲಿಕ್ಕೆ ಉಂಟು. ಕಾರಣ ಬಿಳಿಸಿಕೊಂಡಿದ್ದಾನ. ಅದಕ್ಕೂ ಬೇರೆ ಅರ್ಥ ಉಂಟು. ಏನು? ಶ್ವೇತ ಅಂದ್ರೆ ಏನು? ಶಾಂತಿಯ ಸಂಕೇತ. ಓ, ಒಳಾರ್ಥವನ್ನು ಗಮನಿಸಿ ಆಡಿದ್ದು ನೀನು. ಹೌದು, ಶಾಂತಿಯೇ ನೆಲೆಗೊಂಡಿರುವವನು. ಇದಾದ್ರೂ ಒಂದು ಸ್ವಲ್ಪ ಒಪ್ಪುವ ಹಾಗುಂಟು ಅಲ್ಲವೇ? ಒಂದು ಬಣ್ಣದಿಂದ ಲೆಕ್ಕ ಹಾಕಿದೆ ಈಗ. ಅಧಿಕ ನಾನಿದ್ದೆ. ಅಷ್ಟೇನು ಬಣ್ಣದಿಂದ ಮಾತ್ರ. ಮತ್ತೆ ಇದೆ ಏನು? ಇನ್ನ ನಾಮ ಬ್ರಹ್ಮ. ನಾಮ ದೊಡ್ಡದು ಅಲ್ವೇ? ದೊಡ್ಡದೇ ಅದು. ಎಷ್ಟು ದೊಡ್ಡದು? ಇರುವುದರಲ್ಲಿ ದೊಡ್ಡದು ಅಲ್ವೇ? ಇಟ್ಟುಕೊಳ್ಳು. ನೀನು ವಿಷ್ಣು ವಿಶಾಲ, ವ್ಯಾಪಕ. ವ್ಯಾಪಕ. ಹಾಗಿದ್ರೆ ಈಶ ಅಂದ್ರೆ ಯಜಮಾನ, ಯಜಮಾನ. ಅಧಿಕಾರಿ. ಎಲ್ಲಿಗೆ, ಯಾರಿಗೆ? ಬೇರೆಲ್ಲಿಗಲ್ವೋ? ಈ ತುಂಬಿದಂತಹ ಜಲರಾಶಿ ನಾವು ಮೂವರಿದ್ದೇವೆ. ಈ ದೊಡ್ಡ ದಿಕ್ಕು ವಿಶಾಲಕ್ಕೂ ಯಜಮಾನ ನಾನು. ಎರಡು ವಿಷಯದಿಂದ ಆಯ್ತು. ಹೌದು. ಇನ್ನೇನಾದ್ರೂ ಉಂಟ? ಮತ್ತೆ ಉಂಟು. ಏನು? ಪಡೆದುಕೊಳ್ಳುವಾಗ ಸಮಾನತೆಯಿಂದ ಪಡೆದುಕೊಂಡಿದ್ದೇವೆ ಎಂದು ಮಾತು ಹೇಳ್ತಾ ಇದ್ದೀರಾ? ಹೌದು. ಆದ್ದರಿಂದ ಹ. ಪಡೆದದ್ದೇನೋ ಸತ್ಯ. ಹ. ಅದರಲ್ಲೂ ಅಧಿಕನಾಗಿದ್ದೇನೆ. ಯಾವುದರಲ್ಲಿ? ಸರಿಯಾಗಿ ನನ್ನೊಮ್ಮೆ ಗಮನಿಸಿ ನೋಡಿ. ಅಲ್ಲಿ ಒಳ್ಳೆ ಅಚ್ಚುಕಟ್ಟಾಗಿತ್ತು. ಶರೀರದಲ್ಲಿ ಇದ್ದಿರಬಹುದು, ಮತ್ತೆ ಆದ್ರೆ ವಿಶೇಷವಾಗಿ ತ್ರಿನೇತ್ರಧಾರಿಯಾದವನು ನಾನು. ಹಣೆಯಲ್ಲೊಂದು ಕಣ್ಣುಂಟು, ಪಣೆಗಣ್ಣ. ನೀವು ಹೆಚ್ಚು ಗಂಡನ್ನು ಹೊಂದಿದ್ದೇನೆ. ಅದು ಹೆಚ್ಚು ಯಾಕೆ? ಅದರೊಳಗೆ ಕಿಚ್ಚು ಇದೆ. ಕಿಚ್ಚು ಯಾಕೆ? ತೆರೆದರೆ ಸಕಲವನ್ನು ಸುಡವಲ್ಲಂತ ಸಾಮರ್ಥ್ಯ ಇದೆ. ತೆರೆಯುವುದು ಯಾವಾಗ? ವಿಧಾತನ ಸೃಷ್ಟಿಯಲ್ಲಿ ಸಮಾತೋಲನ ತಪ್ಪಿತು ಅಂತಾದ್ರೆ ಮುನಿದರೆ ಸಕಲವನ್ನು ಸುಡ್ತೇವೆ. ಕೋಪ ಬಂದ್ರೆ ಅಂತ. ನನ್ನ ಸೃಷ್ಟಿಯಾಗಬೇಕು. ಅಲ್ಲ, ಅದರಲ್ಲಿ ಕೋಪ ಬಂದ್ರೆ ಮಾತ್ರ. ಕೋಪ ಬಂದ್ರೆ ಮಾತ್ರ. ಒಟ್ಟು ಕಣ್ಣು ಬಿಡುದಿಲ್ಲ ನೀನು. ಇಲ್ಲ, ಒಟ್ಟು ಬಿಡ್ಲಿಕ್ಕೆ ಕಣ್ಣು ಎರಡು ಇರುದು. ಮೂರನೇ ಕಣ್ಣು ಬೇಕಾದಾಗ ತೆರೆಯುತ್ತೇನೆ. ಅಂಗದಿಂದ ಜ್ಯೇಷ್ಠ ಅಲ್ವೇ? ಆಯ್ತಾ? ಆದ್ದರಿಂದ ಹೇಳುವುದು ದೃಢದಲ್ಲಿ ಅಧಿಕನಿದ್ದೇನೆ. ಈರ್ವರು ಮರು ಮಾತಾಡಕೂಡದು. ನಾನು ದೊಡ್ಡವ ಎನ್ನುವ ಹಾಗೆ ಒಪ್ಪಿಕೊಳ್ಳಬೇಕು. ನೀವು ಎಷ್ಟು ಸಣ್ಣವರು ಅಂತ ಹೇಳಿದ್ರೆ ಬ್ರಹ್ಮನಾಡಿದಂತ ಮಾತಿನ ಮರ್ಮ ಏನು, ಅದರ ಅರ್ಥ ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಹಾಗಾಯ್ತು. ನಿಮ್ಮ ಬುದ್ಧಿ ಬೆಳೆಯಲಿಲ್ಲ. ಹೌದೇ? ಹೌದೌದು. ಯಾವುದರಿಂದ ಹೇಳಿದೆ? ಕಾರಣ ಉಂಟು. ಅವ ಹೇಳ್ತಾನೆ,
ನಾನು ಸುಡುತ್ತೇನೆ. ಹೆಚ್ಚಿನ ಕಣ್ಣು. ಹೌದು, ಹ್ಮ್. ನನಗೊಂದು ಹೆಚ್ಚುಂಟು. ಹ್ಮ್. ಹೌದು, ನನ್ನಲ್ಲಿ ಅಧಿಕ ಉಂಟು. ನಾನು ಸುಡುವೆನು. ನೀನು ಹೇಳ್ತಿ ನಾನು ಪಾಲಿಸ್ತೇನೆ. ನನಗೆ ಉದ್ಯೋಗ ಅಲ್ವಾ? ಹೌದೌದು. ಹ. ಆದ್ರೆ ಹ. ನೀವು ಪಾಲಿಸಬೇಕು ಅಂತ ಹ. ಅವ ಲಯ ಮಾಡಬೇಕು ಅಂತ ಹ. ಮೊದಲು ಏನು ಏನು ಮೊದಲು? ಮೊದಲು ನಾ ಸೃಜಿಸಲು. ಯಾವುದರಲ್ಲಿ ನಾ ಮೊದಲು? ಎಲ್ಲದರಲ್ಲೂ ನಾ ಮೊದಲೇ. ಎಲ್ಲದರಲ್ಲಿಂದ ಅಮ್ಮ ಪ್ರತ್ಯಕ್ಷಳಾಗಿ ಹ. ಮೊದಲು ಕರೆದದ್ದು ಯಾರನ್ನು? ನಿನ್ನಲ್ಲಿ. ಉದ್ಯೋಗ ಕೊಟ್ಟದ್ದು ಯಾರಿಗೆ? ನಿನಗೆ. ಸ್ಥಳ ನೀಡಿದ್ದು ಯಾರಿಗೆ? ನಿನಗೆ. ಎಲ್ಲವೂ ನನಗೆ. ಓ, ಹಾಗೆ ಪ್ರತಿಯೊಂದು ಮೊದಲಾಗಿ ಕೊಡಲ್ಪಟ್ಟುದು ನಿನಗೆ. ಹೌದು, ಮಾತ್ರ ಅಲ್ಲ, ಮತ್ತೆ ದೊಡ್ಡವ ನಾನು ಎನ್ನುವುದನ್ನು ಸೂಚ್ಯವಾಗಿ ತಾಯಿಯೇ ಸೂಚಿಸಿದ್ದಾಳೆ. ಅದೇ ಹೇಗಪ್ಪ? ಬ್ರಹ್ಮ ಎಂಬಂತ ನಾಮವನ್ನು ನನಗೆ ಇರಿಸಿದ್ದಾರೆ. ಹ. ಬ್ರಹ್ಮ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ಆಲೋಚಿಸಿದ್ರೆ ಹ. ದೊಡ್ಡದು ಎನ್ನುವುದೇ ಅರ್ಥ. ಅವನು ಅಲ್ಲ, ಅವಳು ಅಲ್ಲ. ದೊಡ್ಡವನು ಅಲ್ಲ, ದೊಡ್ಡವಳು ಅಲ್ಲ, ದೊಡ್ಡದು. ದೊಡ್ಡದು ಎನ್ನುವುದನ್ನು ನಾಮವಾಗಿ ನನಗಿರಿಸುವುದರ ಮೂಲಕವಾಗಿ ಹ. ನೀ ಮೂವರಲ್ಲಿ ದೊಡ್ಡವ ಮಗನೇ ಎನ್ನುವುದನ್ನು ನಮ್ಮ ಸೂಚ್ಯವಾಗಿ ಸೂಚಿಸಿದ್ದಾಳೆ. ಅಂತ ದೊಡ್ಡತನ ಉಂಟು ಅಂತ ಕಾಣಿಸಿ. ನಿಮಗೆ ಅರ್ಥ ಆಗಲಿಲ್ಲ. ಹೌದಾ? ಬಿಡು, ಹೋಗಿ. ಈಗ ಉದ್ಯೋಗದಲ್ಲಿ ನೋಡೋಣ. ಏನು? ಈಗ ನಾನು ಸೃಷ್ಟಿ ಮಾಡಿದ ಮೇಲೆ ಹ. ನಿನ್ನ ಉದ್ಯೋಗ ಪ್ರಾರಂಭ. ಹೌದು. ಹೌದಾ? ಹೌದು. ನೀ ಪಾಲಿಸಿದ ಮೇಲೆ ಇವ ಲಯಗೊಳಿಸು. ಅದು ಸೃಷ್ಟಿ ಹ. ಎನ್ನುವುದು ಸಾಮಾನ್ಯವಾದ ಕೆಲಸ ಅಂತ ಭಾವಿಸಿದ್ಯಾ? ಸಾಮಾನ್ಯವೇ? ಏನಪ್ಪ? ಹೋದ ಕಲ್ಪದಲ್ಲಿ ಹ. ಜೀವಿಯೊಂದು ಮಾಡಿದಂತ ಪಾಪ ಪುಣ್ಯ ಹ. ಇವೆರಡರ ಸರಿಯಾದ ವಿಶ್ಲೇಷಣೆಯನ್ನು ನಡೆಸಿ ಹ್ಮ್. ಈ ಪ್ರಪಂಚದಲ್ಲಿ ಹ. ಈ ಜೀವಿ ಹೇಗೆ ಬದುಕಬೇಕು, ಹ. ಹೇಗೆ ಜೀವಿಸಬೇಕು, ಯಾವುದನ್ನು ತಿನ್ನಬೇಕು, ಹೇಗೆ ಲಯಗೊಳಿಸಿಕೊಳ್ಳಬೇಕು ಎಲ್ಲವನ್ನು ಅದರ ಹಣೆಯಲ್ಲಿ ಬರೆದಿರ್ತೇನೆ ನಾನು. ಪೂರ್ವ ಜನ್ಮದ ಕರ್ಮ ಅದನ್ನು ನೀ ಬರೆಯೋ. ನಾ ಬರೆಯುವ. ಹಣೆ ಬರಹ. ಹೌದೌದು. ಬ್ರಹ್ಮಬರಹ. ಬ್ರಹ್ಮಬರಹ. ವಿಧಿ ಲಿಖಿತ. ವಿಧಿ. ಹ. ವಿಧಾತ. ವಿಧಾತೃ. ಓಹೋ, ನೋಡು, ನೀನು ಬರೆಯುವುದು. ಹೌದು. ನಿನಗೆ ಎಂತದು ಕೆಲಸ ಇಲ್ಲ. ಅದೇನು ಹಾಗೆಷ್ಟು ಹಗುರ? ಹೌದು, ನಾನು ಪಾಲನೆ ಮಾಡ್ತೇನೆ. ನಾನು ಎಂತದು ಎಂತ ಇಲ್ಲ ಪಾಲನೆಯಲ್ಲಿ. ಏನಿಲ್ವಾ? ಏನಿಲ್ಲ ಪಾಲನೆ. ಅದು ಹೇಗೆ ಹೇಳ್ತಿ? ನಾನು ಬರ್ದಿದ್ದೇನಾ? ಹೌದು. ಅದನ್ನು ಓದು. ಬ್ರಹ್ಮನ ಬರಹ. ನಿನಗೊಂದು ಓದ್ಲಿಕ್ಕೆ ಗೊತ್ತಿದ್ರೆ ಆಯ್ತು. ಸರಿ ಕರಿಬೇಕು. ಹೌದು, ಓದ್ಲಿಕ್ಕೆ ಒಂದು ಸರಿ ಕಲಿಬೇಕು. ಗೊತ್ತಿದ್ರೆ ಬೇರೆ ಎಂತ ವಿಷಯ ಇಲ್ಲ. ಇಲ್ಲಿ ನೋಡುದು, ಈ ಜೀವಿಗೆ ಇಂಥ ಹೊತ್ತಿನಲ್ಲಿ ಇಂಥದ್ದು ಕೊಡಬೇಕು. ಆ ವಸ್ತು ಕೂಡ ಇಲ್ಲೇ ಉಂಟು. ಅದು ನಿನ್ನಿಂದ ಸೃಷ್ಟಿಯಾಗ್ತದೆ. ಸೃಷ್ಟಿ ಮಾಡಿಟ್ಟಿದ್ದೇನೆ. ಇಲ್ಲಿ ತೆಗೆದು ಕೊಡುದು. ಆ ವಸ್ತುಗಳನ್ನು ಈ ಜೀವಿಗೆ ಕೊಡುದು. ಇಂಥವನಿಗೆ ಎಷ್ಟು ಸಲ್ಲಬೇಕು? ಹೌದು, ಅಷ್ಟು ಮಾತ್ರ ನಿನ್ನ ಕೆಲಸ. ಓಹೋ ಹೋ ಹೋ. ಅವ ಹೇಳ್ತಾನೆ, ಸುಡುವೇನು. ಎಂತದನ್ನು ಸುಡುದು? ಮೂರನೇ ಕಣ್ಣಿಂದ. ಮೂರನೇ ಕಣ್ಣಿಂದ. ಲಯಗೊಳಿಸುವುದಂತ ಹೇಳಿದ್ರೆ ಸುಡುವುದಲ್ಲ. ಅದಲ್ಲ. ಅಲ್ಲ, ಲಯ ಬೇರೆ, ಸುಡುವುದು ಬೇರೆ. ಸುಡುವುದು ಬೇರೆ. ಅದೊಂದು ಹೆಚ್ಚಿನ ಕಣ್ಣು. ಲಯ. ಇವನ ಲಯದಲ್ಲಿ ಏನು ನೋಡುದು. ಓಹ್, ಬ್ರಹ್ಮಣ್ಣ ಹೇಳಿದ್ದಾರೆ ಈ ಹೊತ್ತಿಗೆ ಈ ಜೀವಿಯ ಲಯ ಆಗಬೇಕು. ಇದಕ್ಕೊಂದು ಅವಧಿ ಆಯ್ತು. ಹೌದಾಯ್ತು, ಅದನ್ನು ಮುಗಿಸಬೇಕು. ನನ್ನ ಕರ್ತವ್ಯಕ್ಕೆ ನಾನು ಇಳಿಯಬಹುದು. ಅಷ್ಟು ಮಾತ್ರ ಅವನ ಕೆಲಸ. ಅದಹರ ಲಯಗೊಳಿಪ. ಮೊದಲು ನಾ ಸೃಜಿಸಲು ಅದು ಮಾತ್ಯ ಪೊರೆಯುವ ಅದ ಹರ ಲಯಗೊಳಿಪ. ಒಳ್ಳೆ ವಿಚಾರ ಸರಣಿ ನಿನ್ನದು. ಹೌದು, ಸರಿ. ಸರಿಯಾಗಿ ಆಲೋಚನೆ ಮಾಡಿ ನೋಡಿದ್ರೆ ಈಗ ನಾನು ಒಂದೆಲ್ಲ ಸೃಷ್ಟಿ ಮಾಡ್ಲಿಲ್ಲ, ಮಾಡ್ಲಿಲ್ಲವಾದ್ರೆ ನಿಮಗೆ ಉದ್ಯೋಗ ಉಂಟಾ? ನೀ ಮಾಡುವುದೇ ಇಲ್ಲ ಅಂತ ಹಠ ಇಲ್ಲಲ್ಲ. ಇದು ಯೋಚಿಸಿ. ಮಾಡದೇ ಇದ್ರೆ, ಮಾಡದೆ ಉಳಿದರೆ ಅಮ್ಮ ಹೇಳಿದನ್ನು ಮಾಡ್ತೇನೆ. ನಮಗೆ ಉದ್ಯೋಗ ಇಲ್ಲದಾಗ್ತದೆ. ನಿಮಗೆ ಉದ್ಯೋಗ ಉಂಟಾ? ಆದ್ರೆ ಇನ್ನೊಂದು ಮುಖ ನಾವು ಉದ್ಯೋಗವನ್ನು ಮಾಡಬೇಕೆಂದರೆ ನೀನು ಉದ್ಯೋಗ ಮಾಡಬೇಕು. ನನ್ನ ಪ್ರಾರಂಭ ಆಗಬೇಕು. ನೀ ಮೊದಲಾಗಬೇಕು, ಮತ್ತೆ ನಾವು ತೊಡಗಬೇಕು. ಹೌದೌದು. ಅದರಿಂದ ನಾನು ದೊಡ್ಡವ, ಮೂವರಲ್ಲಿ ಅಧಿಕ. ನಾನು ಸೃಷ್ಟಿಪ ಕಾರ್ಯ ಘನವಾದದ್ದು. ಅಷ್ಟೊಂದು
ನಿನ್ನೊಂದಿಗೆ ಹೌದು. ನಮ್ಮ ಮೂವರನ್ನು ಪರೀಕ್ಷಿಸಲು ಯಾರು ಹೆಚ್ಚಿನವ ಅಂತ ಸ್ಥಾಪಿಸಿದ್ದು ಹ್ಮ್. ಸೃಷ್ಟಿಪ ಕಾರ್ಯ ಹ್ಮ್. ಬಹಳ ಘನವಾದುದು. ಹ್ಮ್. ಒಳ್ಳೆಯದು. ನಿನ್ನ ಉದ್ಯೋಗದಲ್ಲಿ ನೀನು ಘನತೆಯನ್ನು ಕಂಡುಕೊಂಡದ್ದು ಬಹಳ ಸಂತೋಷ. ಹಾ. ಆದರೆ ನಿಮ್ಮ ಇಬ್ಬರ ಉದ್ಯೋಗಕ್ಕಿಂತಲೂ ಹೆಚ್ಚಿನದ್ದು, ಶ್ರೇಷ್ಠವಾದದ್ದು. ನಿಮ್ಮಿಬ್ಬರ ಉದ್ಯೋಗ ನಮಗಿಂತ ಸಣ್ಣದು ಹ್ಮ್. ಎನ್ನುವ ಹಾಗೆ ಹೇಳಿದೆ ಮಾತ್ರ ಹ್ಮ್. ಅದು ಸಮಾಧಾನವನ್ನು ಕೊಡುವುದಿಲ್ಲ. ಯಾಕೆ? ನಿನ್ನ ವ್ಯಕ್ತಿತ್ವ ಸಲ್ಲದು ನಾವು ಒಪ್ಪುವಂತ ವಿಷಯವೇ ಅಲ್ಲ. ಹ್ಮ್. ಯಾವಾಗಲೂ ಹಿರಿತನ ಹೇಗೆ ಬರ್ತದೆ ಗೊತ್ತಾ? ಹೇಗೆ? ಎಲ್ಲರಲ್ಲೂ ಯೋಗ್ಯತೆಯನ್ನು ಗುರುತಿಸಿದಾಗ. ಹ್ಮ್. ಅದು ನೀನು ಹಾಗಲ್ಲ. ಹ್ಮ್. ಇನ್ನೊಬ್ಬರದ್ದು ಉದ್ಯೋಗ ಸಣ್ಣದ್ದು ಹ್ಮ್. ಎನ್ನುವ ತೀರ್ಮಾನದಿಂದ ನಿನ್ನ ಉದ್ಯೋಗ ದೊಡ್ಡದ್ದು ಅಂತ ಹೇಳ್ತೀವಿ. ಹ್ಮ್. ಹಾಗಾಗ್ತದೆ ಹೇಳು. ಹ್ಮ್. ದೊಡ್ಡತನ ಸಂಪಾದನೆ ಆಗುವುದು ಕಾರ್ಯೋನ್ಮುಖವಾಗಿ ಅದರಲ್ಲಿ ಯಶಸ್ಸನ್ನು ಹೊಂದಿದ ಕಾಲಕ್ಕೆ. ಹ್ಮ್. ನೀನು ಆರಂಭವೇ ಮಾಡಲಿಲ್ಲ. ಹ್ಮ್. ಪಂತವರ್ಜಿ ನಾನು ಮಾಡಿದ್ರೆ ನೀವೇನು ಮಾಡ್ತೀರಿ? ಹ್ಮ್. ಆಗ ನಾನು ಕೇಳಲಿಕ್ಕೆ ಆಗ್ತದೆ, ನೀನೇನು ಮಾಡ್ತೀ? ಅಲ್ಲ, ನನಗೆ ಉದ್ಯೋಗ ಇಲ್ಲದಿದ್ದು ತೊಂದ್ರೆ ಇಲ್ಲ, ನಿಮಗೆ ಇಬ್ಬರಿಗೆ ಇಲ್ಲ ಅಲ್ಲ? ಯಾವ ವಿಘ್ನ ಸಂತೋಷಿಯೋ ನೀನು? ನನಗೆ ದಕ್ಕದು ದೊಡ್ಡಿಲ್ಲ, ಅವ್ರಿಗೆ ಇಬ್ಬರಿಗೂ ದಕ್ಕಬಾರ್ದು. ಹೌದು. ಅದು ವಿಘ್ನ ಸಂತೋಷವಾಗುವುದಿಲ್ಲ. ಉದ್ಯೋಗ ಮಾಡದೆ ಉಳಿಬೇಕು ಎನ್ನುವುದಕ್ಕಾಗಿ ಕೊಟ್ಟದ್ದೇ. ಹ್ಮ್. ಉದ್ಯೋಗ ಮಾಡಬೇಕು ಅಂತ ಕೊಟ್ಟದ್ದಲ್ಲೂ ಅಮ್ಮ. ಹೌದು, ನೀವು ಒಪ್ಪಿಕೊಳ್ಬೇಕಲ್ಲ. ಅಮ್ಮ ಅಪೇಕ್ಷೆಗಳು ಏನುಂಟು? ನಿಮ್ಮ ಮೂವರಿಂದಲೂ ಘನ ಕಾರ್ಯ ಆಗುವುದಕ್ಕುಂಟು. ಅದಕ್ಕಾಗಿ ನಿಮ್ಮ ಹುಟ್ಟಾಗಿ ಅಷ್ಟನ್ನು ಮಾಡಿ ನಾ ಕಾಣ ಬಯಸಿದ್ದೇನೆ ಅಂತ ನಮ್ಮ ಮಾಡಿದ್ದು. ಈಗ ನಾವು ಒಪ್ಪಬೇಕು ಅಂತ ನೀವು ಒತ್ತಡ ಹೇಳ್ತೀವಿ. ನಾವು ಒಪ್ಪಿದ್ದರಿಂದಲೇ ನೀನು ದೊಡ್ಡವ ಅಂತ ಆದ್ರೆ, ಒಪ್ಪದಿದ್ರೆ ಸಣ್ಣವಂತಲ್ಲ. ಮತ್ತೊಂದು ಮುಖ ಆಗುವುದಿಲ್ಲ. ನಿಜವಾಗಿ ದೊಡ್ಡತನ ಉಂಟು ಅಂದರೆ ಒತ್ತಡದ ಮೂಲಕವಾಗಿ ಒಪ್ಪಿಸುವುದು ಯಾಕೆ? ಹಾಗಾದ್ರೆ ಯಾವುದೋ ಒತ್ತಡ ನಿನ್ನ ಮನಸ್ಸಿಗೆ ಬಂದು ಎಲ್ಲಿ ಸಣ್ಣವನಾಗಿ ಬಿಡ್ತೇನೋ ಎನ್ನುವ ಹಾಗೆ. ಹಾಗಲ್ಲ. ಸೃಷ್ಟಿಪ ಕಾರ್ಯ ಅಷ್ಟೊಂದು ಘನವೇನೂ ಅಲ್ಲ. ಅಮ್ಮ ಹೇಳಿದ ವಾಕ್ಯದ ನಡಕವಾಗಿದೆ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದ ಪ್ರಾಪಂಚಿಕರ ಕರ್ಮಶೇಷನ ಸೃಷ್ಟಿ ಮಾಡು. ಬರೆಯುವುದು ಏನನ್ನು? ನಿನ್ನ ಸ್ವಂತದ್ದಲ್ವಲ್ಲ, ಅವರ ಕರ್ಮವನ್ನೇ ಅವರ ಹಣೆಯಲ್ಲಿ ಬರೆಯುವುದು. ನಿನ್ನ ಹಿಂದಿನದ್ದು ಇಷ್ಟುಂಟು ಅಂತ. ಆದರೆ ಹಿಂದಿನದ್ದನ್ನು ಅನುಭವಿಸುವುದಕ್ಕಾಗಿ ಮಾತ್ರ ಬದುಕಲ್ಲ, ಮುಂದಕ್ಕೆ ಬೇಕಾದ ಸಂಗ್ರಹವೂ ಆಗುವುದಕ್ಕಿದೆ. ಅಂತಹ ಕರ್ಮವನ್ನು ಜೀವರು ಮಾಡುವ ಕಾಲಕ್ಕೆ ಅವರನ್ನೆಲ್ಲ ಕ್ಷೇತ್ರದಲ್ಲಿ ಸ್ಥಿರವಾಗಿ ಉಳಿಸಬೇಕು ಅಂತಾದ್ರೆ ಕೆಡದ ಹಾಗೆ ಪಾಲಿಸಬೇಕಾಗ್ತದೆ. ನಿನ್ನ ಉದ್ದೇಶ ಆಗಲು ಸೃಷ್ಟಿ ಯಾಕೆ? ಬೆಳವಣಿಗೆ ಆಗಿ. ಬೆಳವಣಿಗೆ ಹೊಣೆ ನನ್ನದ್ದು. ಕೆಟ್ಟು ಹೋಗದ ಹಾಗೆ ಜಗದ ಜೀವಜಾಲಕ್ಕೆ ಬೇಕಾದ್ದನ್ನು ಕೊಟ್ಟು ಪೊರೆಯುವ ಉದ್ಯೋಗವನ್ನು ಕೊಟ್ಟಿದ್ದಾಳೆ. ಕಿರಿದು ಸಮಯದ್ದಲ್ಲ, ದೀರ್ಘ ಸಮಯದ್ದು. ಹುಟ್ಟು ಸಾವುಗಳ ಮಧ್ಯೆ, ನಿಮ್ಮಿಬ್ಬರ ಉದ್ಯೋಗದ ಮಧ್ಯೆ ಗಟ್ಟಿಗನಾಗಿ ಉಳಿಯುವಂತಹ ಉದ್ಯೋಗ ಎನ್ನುವುದರಿಂದ ಪೊರೆಯುವ ಉದ್ಯೋಗ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ನನ್ನ ಜ್ಯೇಷ್ಠವಾದಕ್ಕೆ ನಾನಿಲ್ಲ, ಶ್ರೇಷ್ಠ ಕೆಲಸ ಪಾಲಿಸುವುದು ಎನ್ನುವುದನ್ನು ಒಪ್ಪುವುದಿಲ್ಲ. ನಿನ್ನ ಒಪ್ಪಿಗೆ ಬೇಕು ಅಂತ ಇಲ್ಲ. ಮತ್ತೆ ಯಾರು? ನಮಗೆ ಬಹುಮತ ಹೇಗೆ ಉಂಟು ನೋಡು, ನೀನೇನು ಹೇಳಿ? ಓ ಹರಿಯೇ, ಹರಿನಾಕ್ಷಣ ಸರಿಯಿಲ್ಲ ವಚನವು. ಹರಿನಾಕ್ಷಣ ಸರಿಯಿಲ್ಲ ವಚನವು, ಪೊರೆಯುವ ಮನವೆದನು. ಹರಿಹರವೆಂದು ಮನೆ ಭೇದವಿರಲಿರುವ ಕೆಳಗವಾಯುವುದು ನಾವು. ಹರಿನಾಕ್ಷಣ ಸರಿಯಿಲ್ಲ ವಚನವು. ಹರಿಯೇ, ಹೀಗೆ ನಾವು ದೊಡ್ಡವರು ಎನ್ನುವುದನ್ನೇ ಮುಂದಿರಿಸಿಕೊಂಡು ಮಾತನಾಡ್ತಾ ಇದ್ದೇವೆ ಅಂತಾದ್ರೆ ಕಾಲಹರಣ ಎನ್ನುವುದು ಸತ್ಯ. ಒಂದು ನಿರ್ಣಯಕ್ಕೆ ಬರಬೇಕಲ್ಲ. ನಿರ್ಣಯಕ್ಕೆ ಬರಬೇಕಾದ್ರೆ ನಾನೇ ಮಾತನಾಡಬೇಕಷ್ಟೇ. ನೀವಿರುವರು ಮಾತುಗಳನ್ನು ಬಿಡುವವರಲ್ಲ. ಆಗುದಿಲ್ಲ. ನನ್ನ ದಾರಿ ಅವನಿಗೆ, ಅವನ ದಾರಿ ಅವನಿಗೆ. ಹಾಗಾಗಿ ಹೇಳುವುದು, ಒಂದು ಕೊನೆಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಹೇಗದು? ಈರುವರ ಮಾತುಗಳನ್ನು ಚೆನ್ನಾಗಿ ಆಲಿಸಿಕೊಂಡವನಿದ್ದೇನೆ. ಆದ್ದರಿಂದ ಹರಿ, ನೀನಾಡಿದಂತಹ ಮಾತು ಅದು ಸರಿ ಸರಿ. ಎರಡು ಸಲ ಯಾಕೆ? ಒಂದು ನಿನ್ನ ಮಾತಿಗಾಗಿ, ಮತ್ತೊಂದು ಈತನಿಗಾಗಿ ವಾದದಿಂದ ಹಿಂದೆ ಸರಿ. ಇದು ವಾದ ಬಿಟ್ಟರೆ ಬೇರೇನೂ ಅಲ್ಲ, ನಿನ್ನನ್ನೇ ನೀನು ಪ್ರತಿಷ್ಠಾಪಿಸುವುದು, ಅದು ಸರಿಯಲ್ಲ. ಆದ್ದರಿಂದ ಹೇಳುವುದು ನಿನ್ನ ಮಾತು ಸರಿ ಯಾಕೆ ಯೋಚನೆ ಮಾಡಬೇಕಾಗ್ತದೆ. ವಿಧಾತ ಸೃಷ್ಟಿ ಕಾರ್ಯ ಎನ್ನುವಂಥದ್ದು ಕ್ಷಣದಲ್ಲಿ ಮುಗಿದು ಹೋಗುವಂಥದ್ದು. ನನ್ನ ಉದ್ಯೋಗ ಹಾಗೆ ಕ್ಷಣಿಕ. ಹಾಗಿದ್ರೆ ಪಾಲನಾ ಕಾರ್ಯ ಸುದೀರ್ಘವಾಗಿ ನಡೆಯುತ್ತದೆ. ಹುಟ್ಟಿದಂತಹ ಜೀವಿ ಪ್ರಪಂಚ ಮುಖದಲ್ಲಿ ಬೆಳೆದು ದೊಡ್ಡವರಾಗಬೇಕು ಅಂತಾದ್ರೆ ಕಾಲ ಕಾಲಕ್ಕೆ ಬೇಕಾದ ನಿತ್ತು ಪೋಷಣೆ ಮಾಡಬೇಕು. ಸರಿ. ಇಲ್ಲದೆ ಹೋದ್ರೆ ಏನಾಗ್ತದೆ? ಅಲ್ಲೇ ಮುರುಡಿ ಹೋಗ್ತದೆ ಅಲ್ವೇ? ಹೊಳೆಯುವುದೇ ಇಲ್ಲ. ಆ ಉದ್ಯೋಗ ಯಾವುದು? ಪಾಲನಾ ಕಾರ್ಯ. ಸರಿ. ಆದ್ದರಿಂದಲೇ ಹೇಳುವುದು, ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನವನ್ನು ನಡೆಸಬೇಕಾದಂತಹ ಪಾಲನಾ ಕಾರ್ಯ ಬೇಕಲ್ಲ. ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವುದನ್ನು ಒಪ್ಪಿಕೊಂಡಿದ್ದೇನೆ ನಾನು. ನಿನ್ನ ಒಪ್ಪಿಗೆ, ನಿನ್ನ ನಿರ್ಣಯ. ಹೌದು. ಆಯ್ತು. ಅಲ್ಲಿಗೆ ಸಾಕಾಗುವುದಿಲ್ಲ, ಮತ್ತೊಂದು ನಿರ್ಧಾರ ಉಂಟು. ಏನದು? ಇದು ತನಕ ಹರಿಹರದಲ್ಲಿ ಭೇದವಾದದ್ದು ಇಲ್ಲ, ಇನ್ನು ಮುಂದೆ ಆಗ ಕೂಡ ಅದಕ್ಕೆ ಎನ್ನುವಂತಹ ನಿರ್ಧಾರದಿಂದ ನಿನ್ನಲ್ಲಿ ಎರಕವಾಗುವುದಕ್ಕೆ ಮನ ಮಾಡಿ. ಯಾವಾಗ? ವಿಧಾತನ ಸೃಷ್ಟಿಗೆ ಮೊದಲೇ ಈಗಲೇ. ಮತ್ತೆ ತಡೆಯಾಕೆ ದೋಷ
ಒಳಗೆ. ಯಾರಿಗೆ? ನಿನಗ? ನನಗೆಲ್ಲ, ಮತ್ತೆ ನಿನಗೆ. ನರಕವಾಗುವಲ್ಲಿ ಭೀತಿ ಇತ್ತು ಅಂತ ಹೇಗೆ ಹೇಳ್ತಿ? ಯಾಕಂತ ಹೇಳಿದ್ರೆ ಅವ ಒಳಗಾಗಿ ಸೇರಿಕೊಂಡಿದ್ದಾನೆ. ಹೌದು. ಆದ್ರೂ ಆಚೆ ಈಚೆ ನೋಡ್ತಿ ಇನ್ಯಾರಾದ್ರೂ ಇದ್ದಾರೆ ಅಂತ. ನೀನೊಬ್ಬ ಇದ್ದಿ ಅಂತ ಬರ್ತೀಯ? ನಾನು ನಿನ್ನ ಜೊತೆ ಸೇರುವವನಲ್ಲ. ನೀನೊಂದು ಜೊತೆ ಬರುವುದೇ ಇಲ್ಲ. ನಾನು ಅಳುಕುವವನು ಅಲ್ಲ. ನಿನಗೆ ಭೀತಿಯೇ? ಅವ ಮೊದಲೇ ಹೆದರಿದ್ದಾನೆ. ಮೊದಲು ನಾಯಕತ್ವದ ಸ್ಥಾಪನೆಯನ್ನು ಮಾಡುವುದಕ್ಕೆ ಹೋದ, ಆ ನಂತರ ಅದನ್ನು ಬದಿಗಿರಿಸಿದ. ನಿನ್ನ ಜೊತೆ ಸೇರಿಕೊಂಡ. ನಿನ್ನದಾದಂತ ಗುಣಕ್ಕೆ ಅಥವಾ ನಿನ್ನದಾದಂತ ಉದ್ಯೋಗಕ್ಕೆ ಅದೇ ಶ್ರೇಷ್ಠ ಎನ್ನುವ ಹಾಗೆ ನಿನ್ನ ಜೊತೆ ಸೇರಿಕೊಂಡನಲ್ಲ. ಬಿಡು, ಲಕ್ಷವೇ ಅಲ್ಲ. ನಿನ್ನ ಜೊತೆ ಅವ ಸೇರಿಕೊಂಡರೇನಾಯ್ತು? ಹಿರಿತನವನ್ನು ಸ್ಥಾಪಿಸುವುದು ನಾ ಸ್ಥಾಪಿಸ್ತೇನೆ. ಹಾಗಾದ್ರೆ ವಾದವೇ ಇನ್ನು ವಾದ ಇಲ್ಲ. ಮತ್ತೆ ನಿನ್ನಲ್ಲಿ ಇನ್ನೂ ವಾದ ಮಾಡುದು. ಮತ್ತೇನ್ ಮಾಡ್ತೀಯಪ್ಪ? ಇನ್ನು ನಿನ್ನಗೆ ಬೆನ್ನಿಗೆ 4 ಬಾರಿಸಿ ಅದು ನಾನು ದೊಡ್ಡವಂತ ಒಪ್ಪಿಕೊಳ್ತೇನೆ. ಬಾ ನಿಲ್ಲು ನಿಲ್ಲು ನಿಲ್ಲು. ವಾದದಲ್ಲಿ ಶೋಧನೆ ಓದಲೆ ಸಾಧಿಸಿ ತಿಳಿಯುವ ನಿಜವ, ಸಾಧಿಸಿ ತಿಳಿಯುವ ನಿಜವ, ಓದಲ್ಪದಿ ಲಯವಾದ ಪ್ರಪಂಚವ, ಓದಲ್ಪದಿ ಲಯವಾದ ಪ್ರಪಂಚವ, ಐದಿ ಬರಲಿ ನಗುರುವ ವಾದದಿ ಬಲವಿಲ್ಲ. ವಾದದಲ್ಲಿ ಫಲ ಇಲ್ಲ ಅಂತ ನಿರ್ಧಾರ ಮಾಡಿದ ನೀನು ಹೊರಗೈಯುವ ನಾವು ನಮ್ಮೊಳಗೆ ಅಂತ ಹೊರಟೆ. ಯುದ್ಧದಲ್ಲಿ ತೀರ್ಮಾನ ಆದೀತೆ. ನಿನಗೆ 4 ಬಾರಿಸಿ ಆದ್ರೂ ಒಪ್ಪಿಸ್ತೇನೆ. ಆಗ ನೀನು ಯುದ್ಧದಲ್ಲಿ ದೊಡ್ಡವನಾಗ, ವಾದದಲ್ಲಿ ಗೆದ್ರೆ ವಾದದಲ್ಲಿ ದೊಡ್ಡವನಾಗಿ, ಸರ್ವತ್ರ ದೊಡ್ಡವನ್ನ ಯಾವುದಕ್ಕಾಗ್ತದೆ? ಮೇಲಾಗಿ ನಾವು ಯುದ್ಧ ಮಾಡುವುದಕ್ಕೋ ಹೋರಾಟ ಮಾಡುವುದಕ್ಕೋ ಹುಟ್ಟಿಕೊಂಡವರಲ್ಲೂ ಅಲ್ಲ. ಕಾರ್ಯೋನ್ಮುಖರಾಗಬೇಕು ಅಂತಾದ್ರೆ ನೀನು ಹೇಳಿದ 2 ದಾರಿಯನ್ನು ಬಿಡೋಣ. ನಾನೊಂದು ದಾರಿಯನ್ನು ಸೂಚಿಸ್ತೇನೆ. ದಾರಿ ಹೌದಪ್ಪ. ಯಾವುದದು? ಹೋದ ಕಲ್ಪದಲಯ ಹೊಂದಿದ ಪ್ರಪಂಚ ಅಂತ ಮಾಡಿದ್ದು. ಕರ್ತಗಳಾಗಿ ನಮ್ಮನ್ನು ಕಾಣಿಸಿಕೊಟ್ಟಳು. ಎಲ್ಲಿದ್ದಾಳೆ, ಹೇಗಿದೆ ಅಂತ ಹೇಳಲಿಲ್ಲ. ಪ್ರಾಯಶಃ ನಮ್ಮ ಬುದ್ಧಿಯಿಂದ ನಾವೇ ಅದನ್ನು ಕಂಡುಕೊಳ್ಳಬೇಕು. ಸಾಧನೆಯ ಅಥವಾ ಶೋಧನೆಯಿಂದ ಸಾಧಿಸಬೇಕು ಎನ್ನುವ ಹಾಗೆ ಯೋಚನೆ ನಮ್ಮದ್ದು ಹೌದು ಅಂತಾದ್ರೆ ನಾವು ಸುಮ್ಮನೆ ಕಿತ್ತಾಡುವುದು ಯಾಕೆ? ನಾವು ಒಬ್ಬರನ್ನೊಬ್ಬರನ್ನು ಶೋಧಿಸೋಣ. ಆವಾಗ ಏನು ಅಂತ ದೃಢವಾಗ್ತದೆ. ನಿನ್ನೊಳಗೆ ನಾನು ಹೊಕ್ಕು ತಿಳಿದು ಬಂದು ಹೇಳುವುದು, ನನ್ನೊಳಗೆ ನೀ ಹೊಕ್ಕು ತಿಳಿದು ಬಂದು ಹೇಳುವುದು. ಸರಿ ಆಯ್ತು ಇಲ್ವೋ? ವಿಷಯ ಹೌದು, ಆಗ್ಲಿಕ್ಕಿಲ್ವಾ? ಒಳ್ಳೇದುಂಟು ಅಂತ ಒಳ್ಳೆ ವಿಷಯ ಅಂತ ಒಪ್ಪಿದೆ. ಆದ್ರೆ ಒಂದು, ಈಗ ಯಾರನ್ನು ಮೊದಲು ಶೋಧನೆ? ನೀನಾಗಲೇ ಹೇಳಿದ್ಯಲ್ಲ, ಮೊದಲು ನಾ ಮೊದಲು ಅಲ್ಲಿ ಮಾತ್ರ. ಶೋಧನೆಗಿಲ್ಲ. ಇಲ್ಲಿ ನೀ ಮೊದಲು. ಹೌದು. ಅದ್ಯಾಕೆ? ಯಾಕಂತ ಹೇಳಿದವ ಯಾರು? ನಾನು. ನನಗೆ ನನ್ನ ಮೇಲೆ ಸಂಶಯ ಇಲ್ಲ, ನನಗೆ ಸ್ಥಿರತೆ ಉಂಟು. ಆದೀತು. ಈಗ ನಾನು ಶೋಧನೆ ಮಾಡಬೇಕಲ್ಲ. ನಿನ್ನೊಳಗೆ ಹೋಗುವುದಕ್ಕೊಂದು ದಾರಿ ಬೇಕಲ್ಲ. ಆಯಾದಿತ್ತ ನಿನಗೆ? ನಿನ್ನದಲ್ವೇ? ಉದರ ಪ್ರವೇಶವನ್ನು ಮಾಡಿದ್ದಾನೆ. ಹಾಗಂತ ಇವನನ್ನು ಹೀಗೆ ಬಿಡುವುದಲ್ಲ. ಇವಾಗ ಕೊರಗಬೇಕು, ಅಲ್ಲಿ ಸ್ವಲ್ಪ ಮರಗಬೇಕು. ಅದಕ್ಕಾಗಿ ನವದ್ವಾರಗಳನ್ನು ಬಂಧಿಸ್ಲಿಕ್ಕೆ ಆಗ್ತದೆ ನನಗೆ. ಆದ್ರೆ ಇವ ಅಲ್ಲಿ ನೋಡಿದಂತ ವಿಷಯವನ್ನು ನನಗೆ ಒಂದು ತಿಳಿಸಬೇಕಲ್ಲ. ಅದಕ್ಕಾಗಿ ಒಂದು ದ್ವಾರವನ್ನು ತೆಗೆದಿರಿಸ್ತೇನೆ. ಬಂದ ಮೇಲೆ ಗೊತ್ತಾಗ್ಬೇಕು ಇವ ಯಾವುದ್ರಲ್ಲಿ ಕಳೆದ ಕಲ್ಪದ ಲಯವು ಹೊಂದಂತಹ ಧರೆಗಳನ್ನೆಲ್ಲ ನಾನು ಕಾಣುತ್ತಿದ್ದೇನೆ. ಕೆಳಲೋಕ ಮೇಲ್ಲೋಕ ಕಲಿಯಬೇಕಾದ ವರ್ಗವರಿವರೆಂದೇನು ಬ್ರಹ್ಮಹರರಂತವರು, ಅದ ನನ್ನಂತವರಿಲ್ಲ. ಏನು ನಾನು ಕಳೆದ ಸಲ ಇಲ್ಲಿ ಇದ್ದರೂ ಯಾಕಿರ್ಲಿಲ್ಲ? ಅದಕ್ಕಿಂತಲೂ ಹಳಬನೇ ನಾನು. ಗೊಂದಲವಾಯಿತಲ್ಲ ಅಂತ ಇರುವುದನ್ನು ಹೇಳುವುದು, ಇಲ್ಲದನ್ನು ತೋರಿಸುವುದವನಿಗೆ. ಇರುವುದು ಹೇಗುಂಟು ಅಂತ ನೋಡಿದ್ರೆ ಒಂದು ಚಲನಾಶೀಲವಾಗಿಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ಬಣ್ಣವೋ
ಎತ್ತ ನೋಡಿದ ಎತ್ತ ಎಲ್ಲವೂ ಕೂಡ ಸ್ವರ್ಣ ವರ್ಣದಿಂದ ರಂಜಿಸುತ್ತಿದೆ. ನಾಳೆ ಸೃಷ್ಟಿಗೆ ಬೇಕಾದ ಮೂಲ ವಸ್ತು ಉಂಟು, ಎಲ್ಲ ಚಿನ್ನದ ಬಣ್ಣದ ಆವರಣ ಉಂಟು ಎನ್ನುವುದರಿಂದ ನೀವು ಹೊನ್ನಗರ್ಭ ಎನ್ನುವಂತ ಹೆಸರನ್ನಂತೂ ಇರಿಸಬಹುದು. ಬ್ರಹ್ಮನೇನು ಅಂತ ಅರ್ಥವಾದ ಮೇಲೆ ವ್ಯರ್ಥ ಕಾಲಹರಣ ಯಾಕೆ? ಹೊರ ಹೋಗಬೇಕು, ಸಾರಬೇಕು ಹೊರಗೆ. ಸಾರುವೆನು ಹೊರಗೆರುತ ಮೇಲಕ್ಕೆ, ಸೇರಿ ತುದಿಯಲು ಕಾಣದೆ. ಬಾಯಾರಿ ಕೆಳಗಿಳಿದರದು ಹೊರ ಸಾರುವುದಕ್ಕಾಗಿ ಬಂದ ಪಥವನ್ನು ಅರಸಿಕೊಂಡು ಮೇಲೇರಿದರೆ ತುದಿ ತೋರದಾಯಿತು, ಸುತ್ತಿದ್ರೆ ಬಳಲಿಕ್ಕೆ ಉತ್ತರವಾಯಿತು, ಕೆಳಗಿಳಿದರೆ ಕಾಣ್ತದೆ ಒಂದು ಬೆಳಕು. ಕೊಟ್ಟ ದಾರ ಯಾವುದು ಎನ್ನುವುದನ್ನು ಸೂಕ್ಷ್ಮವಾಗಿ ವಿವೇಚಿಸಿದಾಗ ಅರ್ಥವಾಗ್ತದೆ. ಅಧೋಮುಖವಾಗಿ ಉಳ್ಳಂತ ಅಧೋದ್ವಾರ. ಪ್ರಾಯಶಃ ಈ ದ್ವಾರದ ಆ ನಿರ್ಗಮನದಿಂದ ಏನನ್ನೋ ಹೇಳಬಹುದು ಅಂತ ಒಂದು ನಿರ್ಣಯಿಸಿದ್ದಿರಬೇಕು. ಸಣ್ಣವನಾದೇನೆ, ಅವನನ್ನೂ ದೊಡ್ಡವನಾಗಿಸಬಹುದಾದ ನನ್ನ ನಡೆಯಿಂದಲೇ ನಾನೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವಂತೆ ಸಾಗಬೇಕಾಗಿದೆ. ವೇದವನ್ನು ಇರಿಸದೆ ಕಾಣುವ ದ್ವಾರದಲ್ಲೇ ಹೊರಸಾರ್ತೇನೆ ನೋಡೋದು. ಒಳಗೈದೆ ನೋಡಿದೆ ಅಂತಾದ್ರೆ ಹೋದ ಕಲ್ಪದಿಲ್ಲ ಹೊಂದೊಂದ ಪ್ರಪಂಚವನ್ನು ಕಂಡಿದ್ದೇನೆ. ಕೆಳಲೋಕ ಮೇಲ್ಲೋಕ, ಅಲ್ಲಿರಬೇಕಾದ ವರ್ಗ, ಅವರಿವರೇನು, ನಿನ್ನಂಥವನಿದ್ದಾನೆ, ಹರನಂತವನಿದ್ದಾನೆ, ಆದ್ರೆ ಎಲ್ಲಿ ನೋಡಿದ್ರು ನನ್ನಂತವರೇ. ಸರಿ ಹುಡುಕಿದ್ಯಾ? ಚೆನ್ನಾಗಿ ಹುಡುಕಿ, ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇರ್ಬೋದು. ಇಲ್ಲಪ್ಪ, ಕಾಣಲಿಲ್ಲ ನನಗೆ. ಹೌದಾ? ಹುಡುಕಿ ಹುಡುಕಿ ಸಾಕಾಗಿ. ಆಮೇಲೆ ಇರುವುದು ಹೇಗೆ? ಒಂದಕ್ಕೂ ಚೇತನವೇ, ಜೀವ ಇಲ್ಲ, ಜಾಡ್ಯ. ಹೇಗೆ ಜೀವ ಇರುವುದು? ಸೃಷ್ಟಿಕರ್ತ ನಾನು, ಇನ್ನದಕ್ಕೆ ಜೀವವನ್ನು ಒದಗಿಸಬೇಕು. ಓ ಹಾಗೆ 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 ಹಾಗೆ. ಮುಂದೇನು ಮತ್ತೇನು ಅಂತ ನೋಡಿದಾಗ ಆಶ್ಚರ್ಯ. ಬಣ್ಣವೋ ಸ್ವರ್ಣಮಯವಾಗಿದೆ, ಹಿರಣ್ಯ ವರ್ಣದಿಂದ ಕೂಡಿದ ಗರ್ಭದಲ್ಲಿರುವುದಲ್ಲ. ಆದ್ದರಿಂದಲೇ ಇನ್ನು ಮುಂದಕ್ಕೆ ನೀ ಹಿರಣ್ಯ ಗರ್ಭ ಎಂಬ ತೀರ್ಮಾನಕ್ಕೆ ಬಂದೇ ಆಗಿದೆ. ಶೋಧನೆ ಮುಗಿಸಿದ್ದೇನೆ, ಹೊರ ಬಂದಿದ್ದೇನೆ. ದೊಡ್ಡವ ನೀನು, ಹೆಸರು ನಿನಗೆ ಬಂತು ನೋಡು. ಹೌದಲ್ಲ? ದೊಡ್ಡವರದಲ್ಲ? ಹೌದು. ಈ ದೊಡ್ಡವರದೊಂದು ಕ್ರಮ ಉಂಟು. ಹೇಗೆ? ಯಾರಾದ್ರೂ ಏನಾದ್ರು ಕೊಟ್ರೆ ಅದಕ್ಕೆ ಸ್ವಲ್ಪ ಸೇರಿಸಿ ಹಿಂದೆ ಕೊಡಬೇಕಾದ್ರೆ ಒಂದು ಆಧಾರ ಬೇಕು, ತನ್ನಲ್ಲಿರಬೇಕು. ಹೌದು. ಈಗ ನೀನು ನನಗೊಂದು ಹೆಸರನ್ನು ಕೊಟ್ಟಿದ್ದಿ. ಹೌದು, ಹೌದಲ್ವ? ನಿನಗೂ ಒಂದು ಹೆಸರು ಕೊಡ್ತೇನೆ. ಹೇಗಪ್ಪ? ಈಗ ನೀನು ಹೋದದ್ದು ಯಾವುದರ ಮೂಲಕ? ಮುಖದ್ವಾರದಿಂದ ಬಂದದ್ದು. ಅದೋ ದ್ವಾರದಿಂದ. ಆದ್ರಿಂದ ಅದೋಕ್ಷಜ, ಒಳ್ಳೆ ಹೆಸರು. ತಿರುಗಾಟ ಮಾಡಿ ದುಡಿದು ಸಂಪಾದಿಸಿದ್ದು. ಹೌದೌದು. ಹೀಗೆ ಕುಳಿತಲ್ಲಿಗೆ ಬಂದು ದೊಡ್ಡವರದೆಲ್ಲ ಹಾಗೆ ಕುಳಿತಲ್ಲಿಗೆ ಬರ್ತದೆ ಅಲ್ವಾ? ಆಯ್ತು, ಒಪ್ಪಿ ಆಯ್ತಲ್ಲ. ಇನ್ನೇನೊಂದು ದೊಡ್ಡವ ಹೌದಲ್ಲ? ಹೌದೌದು. ಅವನನ್ನು ಕರಿ, ಲಯ ಮಾಡಿ ಆದೀತು. ಅದ್ರ ಮಾತು ಹಾಗೆ ಉಳಿ. ಯಾವುದು? ಮೊದಲು ನಾನು ಹೋಗುದು, ಆಮೇಲೆ ನೀನು ಬರುವುದು. ಅದೆಲ್ಲ ಬೇಡ, ನೀನು ಹೇಳಿದ್ಯಲ್ಲ, ಪುನಃ ಸುಮ್ಮನೆ ಸಮಯ ಬೇಡಪ್ಪ. ಈಗ ನಾಳೆ ನಿನ್ನಿಂದಲೇ ಸೃಷ್ಟಿಯಾಗಲಿರುವಂತಹ ಪ್ರಾಪಂಚಿಕರು ಗತಿ ಇತಿಹಾಸವನ್ನೆಲ್ಲ ಮತ್ತೆ ಮತ್ತೆ ಮಾತನಾಡೋದಕ್ಕೆ ಹೊರಗಿದ್ರೆ ಹೇಳುದಿಲ್ಲ. ಆದಿಯಲ್ಲಿ ಇಬ್ಬರು ಪಂಥ ಮಾಡಿಕೊಂಡ್ರು, ವಿಷ್ಣು ಹೋಗಿ ಬಂದ, ಬ್ರಹ್ಮ ಹೋಗ್ಲಿಲ್ಲ. ಹೇಳಿದ್ರೆ ಬೇಡ ಬೇಡ, ಅಪವಾದಲ್ವ? ಅಪವಾದ ಬೇಡ. ನಾನೊಂದು ಹೋಗಿ ಬರ್ತೇನೆ. ಹೋಗಿ ಬರ್ಬೇಕು. ಈಗ ಸುಮ್ಮನೆ ಅಲ್ಲ, ಅಗತ್ಯ ಇಲ್ಲ ಅಷ್ಟೇ. ಹೌದು, ಎಂತದೆ? ಆದ್ರೂ ಒಮ್ಮೆ ಹೋಗಿ ಬರ್ತೇನೆ. ಪಂಥಕ್ಕಾಗಿ ಅದು ಹೋಗ್ಬೇಡು. ನಾನು ಹೋಗಿ ಬರ್ತೇನೆ. ಹೋಗಿ ಬಾ, ಹೋಗು ಹೋಗು. ನನಗೊಂದು ಜಾಗ ದಾರಿ ಬೇಕು. ಅಪ್ಪಾಯ್, ಹೋದನಲ್ಲ. ಯಾವ ವಿರೋಧವೂ ಬ್ರಹ್ಮನಲ್ಲಿಲ್ಲ. ನಾನು ನನ್ನದು ಎನ್ನುವುದನ್ನು ಬಿಡಬೇಕು, ಮಾಗಬೇಕು, ಬಾಗಬೇಕು, ಪರಿಪಕ್ವನಾಗಬೇಕು. ಹಾಗೆ ಬಂದಾಗ ಮಾತ್ರ ಸೃಷ್ಟಿಯ ಕರ್ತೃತ್ವ ಎನ್ನುವುದು ಅವನ ಕೈ ಕರಗತವಾಗ್ತದೆ. ಹಾಗಾಗಲಿ ಎನ್ನುವಂತಹ ಉದ್ದೇಶದಿಂದ ನವದ್ವಾರವನ್ನೂ ವಂದಿಸ್ತೇವೆ.
ಇಲ್ಲಿ ಏನುಂಟು ನೋಡ್ಲಿಕ್ಕೆ? ಇವನೇನು ನನ್ನ ಓಹೋ ಏನನ್ನು ಕಾಣ್ತಾ ಇದ್ದೀನಿ ಅಬ್ಬಬ್ಬ, ನೋಡಬಾರದು. ಒಂದು ಕಡೆಯಲ್ಲಿ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ನವ ಬ್ರಹ್ಮರು, ಅಷ್ಟ ವಸುಗಳು, ಸಿದ್ಧರು, ಸಾಧ್ಯರು, ಕಿನ್ನರು, ಕಿಂಪುರುಷರು, ಯಕ್ಷರು, ಗರುಡರು, ಛ ಎಲ್ಲರೂ ಅಡಕವಾಗಿದ್ದಾರೆ. ಮೇಲಿನ 7 ಲೋಕಗಳು, ಕೆಳಗಿನ 7 ಲೋಕಗಳು. ಮಾತ್ರ ಅಲ್ಲ, ನನ್ನ ಉದರ ಪ್ರವೇಶ ಮಾಡಿದಂತ ಅರಿ ಒಂದು ಮಾತನ್ನೇ ಹೇಳಿದ, ನಿನ್ನಲ್ಲಿ ಎಲ್ಲವೂ ಉಂಟು ಬ್ರಹ್ಮ, ಆದ್ರೆ ಯಾವುದಕ್ಕೂ ಚೈತನ್ಯ ಇಲ್ಲ, ಎಲ್ಲವೂ ಜಡವಾಗಿದೆ ಎನ್ನುವ ಹಾಗೆ. ಆದ್ರೆ ಇವನ ಉದರದಲ್ಲಿ ಎಲ್ಲವೂ ಚೈತನ್ಯ ಸ್ವರೂಪದಿಂದ ಕೂಡಿದೆ. ಬೆಂಕಿ ಉರಿಯುತ್ತಾ ಉಂಟು, ಗಾಳಿ ಬೀಸ್ತಾ ಉಂಟು, ನೀರು ಸುರಿಯುತ್ತಾ ಉಂಟು, ಹರಿಯುತ್ತಾ ಉಂಟು. ಮಾತ್ರ ಅಲ್ಲ, ನನ್ನ ಉದರ ಪ್ರವೇಶ ಮಾಡಿದವ ಹೇಳಿದ, ನಿನ್ನಂತವರು ಇದ್ದಾರೆ, ಹರನಂತವರು ಇದ್ದಾರೆ, ಹರಿಯಂತವರು ಇಲ್ಲ ಎನ್ನುವ ಹಾಗೆ. ಆದ್ರೆ ಇವನ ಉದರದಲ್ಲಿ ನೋಡಿದ್ರೆ ಒಂದಲ್ಲ ಎರಡಲ್ಲ, ನವಬ್ರಹ್ಮರು, ಓಹೋ ಏಕಾದಶ ರುದ್ರರು ಎಲ್ಲರೂ ಇವನಲ್ಲಿ ಅಡಕವಾಗಿದ್ದಾರೆ. ನಾನು ಒಂದು ಕಲ್ಪಕ್ಕೆ ಮಾತ್ರ ಬ್ರಹ್ಮ, ಇವ ಹಾಗಲ್ಲ. ಇವ ಕಲ್ಪ ಕಲ್ಪಗಳಿಗೂ ಒಬ್ಬನೇ ಹರಿ ಎನ್ನುವುದನ್ನು ತಿಳಿದ ಹಾಗಾಯಿತು. ಛೇ, ವ್ಯರ್ಥ ಪಂಥ ಮಾಡಿದೆ. ನಾನು 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 ನನ್ನದು ಎನ್ನುವ ಹಾಗೆ ಅಹಂಕಾರದಿಂದ ಮಾತನಾಡಿದ್ರು ನಗು ನಗುತ್ತಲೇ ನನಗೆ ಸರಿಯಾದಂತ ಮಾರ್ಗದಲ್ಲಿ ಬುದ್ಧಿಯನ್ನು ಕಲಿಸಿಬಿಟ್ಟನಲ್ಲ. ಛೇ, ನನ್ನದು ಅಪರಾಧವಾಯಿತು. ಹಾಗಂತ ಈ ವಿಚಾರವನ್ನು ಹರಿಯಲ್ಲಿ ತಿಳಿಸಿ ನನ್ನದಾದಂತ ಅಪರಾಧವನ್ನು ಮನ್ನಿಸಬೇಕು ಎನ್ನುವ ಹಾಗೆ ಪ್ರಾರ್ಥಿಸಿಕೊಳ್ಳಬೇಕು. ಅದಕ್ಕಾಗಿ ಏರುತ್ತೇನಂತೆ ಇಲ್ಲಿ ತಿಳಿದಂತ ವಿಚಾರವನ್ನು ಹರಿಯಲ್ಲಿ ತಿಳಿಸಬೇಕು ಎನ್ನುವಂತ ಉದ್ದೇಶದಿಂದ ಮೇಲಕ್ಕೆ ಏರಿದರೆ ಹರಿ ಬಾಯಿ ಮುಚ್ಚಿ ಕುಳಿತಿದ್ದಾನೆ. ದೇಹದಲ್ಲಿ 9 ದ್ವಾರಗಳು ಇದೆ. ಎಲ್ಲಾ ದ್ವಾರಗಳ ಬಳಿಗೆ ಹೋದೆ, 9 ದ್ವಾರಗಳನ್ನು ಈತ ಬಂಧಿಸಿದ್ದಾನೆ. ಆಶ್ಚರ್ಯವೇ ಸರಿ. ಈ ಹಿಂದೆ ನನ್ನ ಉದರವನ್ನು ಪ್ರವೇಶ ಮಾಡಿದಂತ ಹೊತ್ತಿಗೆ 9 ದ್ವಾರಗಳನ್ನು ಬಂಧಿಸಬೇಕು ಎನ್ನುವ ಹಾಗೆ ಪ್ರಯತ್ನ ಪಟ್ಟರು ನನಗೆ ಬಂಧಿಸುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಆದ್ರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನನ್ನ ಅಹಂಕಾರದ ಮನಸ್ಸು ಸಿದ್ಧವಿರಲಿಲ್ಲ. ಆದ್ರೆ ಇವ ಹಾಗಲ್ಲ, 9 ದ್ವಾರಗಳನ್ನು ಬಂಧಿಸಿದ್ದಾನೆ. ತನ್ಮೂಲಕವಾಗಿ ತಾನು ಎಲ್ಲವನ್ನು ನಿಯಂತ್ರಿಸುವುದಕ್ಕೆ ಸಮರ್ಥನಿದ್ದೇನೆ ಎನ್ನುವುದನ್ನು ತೋರಿಸಿಕೊಟ್ಟನಲ್ಲ. ಅಯ್ಯೋ ಅಯ್ಯೋ, ಒಂದಲ್ಲ ಎರಡಲ್ಲ, ಹಲವು ಸಹಸ್ರ ವರುಷ ತಿರುಗಾಡಿದೆ, ಬಳಲಿದ್ದೇನೆ, ಬಾಯಾರಿದ್ದೇನೆ. ನನ್ನ ಕಷ್ಟವನ್ನು ಓಹೋ ಅಮ್ಮನೇ ಆಡಿದ್ದಾಳೆ. ಕಷ್ಟ ಬಂತುಂಟಾದ ನಿಷ್ಠೆಯಿಂದ ಪ್ರಾರ್ಥಿಸಿಕೋ ಮಗನೇ, ನಿಮಗೊದಗಿದಂತ ಕಷ್ಟವನ್ನು ನಾನು ನಿವಾರಣೆ ಮಾಡಿಕೊಡುತ್ತೇನೆ ಎನ್ನುವ ಹಾಗೆ. ಆದ್ದರಿಂದ ತಡ ಮಾಡುವುದಲ್ಲ, ತಾಯಿಯನ್ನೇ ಪ್ರಾರ್ಥಿಸ್ತೇನೆ. ಜಯ 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 ಒಪ್ಪಿಕೊಂಡ ಹರನು ಒಳ ಸೇರಿದ, ಪಂಥಕ್ಕಾಗಿ ಬ್ರಹ್ಮನೂ ಒಳ ಸೇರಿದ.
ಇಬ್ಬರು ಒಳಗೆ ಆಯಿತು. ಇವು ಹೋದವ ಯಾವಾಗ ಬರ್ತಾನೆ ಅಂತ ಕಾದ್ರೆ ನನಗೊಂದು ನಿತ್ಯ ಬರುವುದಕ್ಕೆ ದೊರಕಿತಲ್ಲ. ಸುಸ್ಥಳವಿಲ್ಲ ಎನ್ನುವಂತೆ ಜಗದಮ್ಮನನ್ನು ಪ್ರಾರ್ಥಿಸಿಕೊಂಡೆ ಅಂತಾದರೆ ತಾನಾಗಿ ಆಲದಲ್ಲಿ ಎಂದು ಬರುವುದರಿಂದ ಅವಳ ಕೊಡುಗೆಯಾಗಿ ನನಗೆ ಒದಗಿದೆ ಎಂಬ ನಿರ್ಣಯಕ್ಕೆ ಬಂದೆ. ಹಿರಿದು ಗಾತ್ರೆಯಲ್ಲಿ ಮಲಗೋಣವಿಲ್ಲ. ಅದಕ್ಕೆ ಬೇಕಂತೆ ನನ್ನನ್ನು ಹೊಂದಿಸಿಕೊಳ್ಳಬೇಕು. ಇಚ್ಛಾಶಕ್ತಿಯಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಳ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಭದ್ರ ಸೇನನಾಗಿ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ಪ್ರೇಯಗೊಳಗ ಅಕ್ಕರಿಯಾದೆರವೆ ಸುರತವೈಚರು ಲಾಲಿಸಿ ಹರಿಯ ಪದಯುಗಗಳು ಸ್ಮರಿಸುತ್ತ ಆದಿಮಾಯೆಯನ್ನು ಪ್ರಾರ್ಥಿಸಿದ್ದೇ ತಡ ಮೆರೆಯುವ ಪಥವೊಂದು ಗೋಚರಿಸಿತು. ಅದನ್ನೇ ಆಧರಿಸಿ ಮುಂದುವರಿದು ಬಂದಾಗ ಆಶ್ಚರ್ಯವೇ ಸರಿ. ಹರಿಯ ನಾಭೀಗಮನದಲ್ಲಿ ಪದ್ಮಾಸನವನ್ನು ಬಳೆದು ಕುಳಿತಿದ್ದೇನೆ. ಏನಿದು ಎನ್ನುವ ಹಾಗೆ ನಾಲ್ಕು ಗಳಿಗೆ ನೋಡಿದಾಗ ನನಗೆಲ್ಲವೂ ಕಾಣುತ್ತಾ ಇದೆ. ಹಾಗಾದ್ರೆ ಚತುರ್ಮುಖ ಬ್ರಹ್ಮನಾಗಿದ್ದೇನೆ. ಇದೆಲ್ಲ ಏನು ಎನ್ನುವ ಹಾಗೆ ಮೇಲಕ್ಕೆ ನೋಡಿದರೆ ಮತ್ತೊಂದು ಮುಖ ವರ ಪಂಚವದನದಿ ಪರಿಶೋಭಿಸ್ತಾ ಇದ್ದೇನೆ. ಚತುರ್ಮುಖಗಳು ಯಾಕೆ? ಚತುರ್ವಿಧದ ಸೃಷ್ಟಿಗೆ. ಹಾಗಾದ್ರೆ ಮೇಲಿರುವಂತ ಊರ್ಧ್ವ ಮುಖ ಯಾಕೆ ಅಂತ ಆಲೋಚಿಸಿದ್ರೆ ಇದು ಜ್ಞಾನದ ಸಂಕೇತ, ಧ್ಯಾನದ ಸಂಕೇತ. ನಾನು ನನ್ನದು ನಮ್ಮದು ಎನ್ನುವುದನ್ನು ಬಿಟ್ಟು ಎಲ್ಲವೂ ನಿನ್ನದು ಎನ್ನುವಂತ ಸಮರ್ಪಣಾ ಭಾವವನ್ನು ಯಾವಾಗ ಹೊಂದುತ್ತೇವೆ ಆಗ ಈ ಜ್ಞಾನ ಎನ್ನುವುದು ವೃದ್ಧಿಯಾಗುವುದಕ್ಕೆ ಸಾಧ್ಯ ಉಂಟು. ಇದೆಲ್ಲವೂ ನನಗೆ ಕೊಟ್ಟದ್ದು ಶ್ರೀಹರಿ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಸೃಷ್ಟಿಕರ್ತ ಎನ್ನುವ ಹಾಗೆ ಅಹಂಕಾರದಿಂದ ಬೀಗಿದವ ನಾನು. ಆದ್ರೆ ನಾನು ಏನೂ ಅಲ್ಲ, ನಿನಗಿಂತಲೂ ನಾನು ಶ್ರೇಷ್ಠನಿದ್ದೇನೆ ಎನ್ನುವ ಹಾಗೆ ಪಂಚಶಿರಗಳನ್ನು ನನಗೆ ಈಯುವುದರ ಮೂಲಕವಾಗಿ ತಾನೇ ಸೃಷ್ಟಿಕರ್ತ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಅಲ್ಲೇ ಬಸವಳಿದಂತ ನನಗೆ ದಾರಿಯನ್ನು ತೋರಿಸುವುದರ ಮೂಲಕವಾಗಿ ನನ್ನ ಪಾಲನೆಯನ್ನು ಮಾಡಿದ್ದಾನೆ. ನನ್ನಲ್ಲಿದ್ದಂಥ ಅಹಂಕಾರವನ್ನು ನಾಶ ಮಾಡಿ ಲಯಾಧಿಕಾರವನ್ನು ಮಾಡಿ ತೋರಿಸಿದ್ದಾನೆ. ಹಾಗಂತ ಈ ಸಕಲವನ್ನು ನನ್ನ ಅಪರಾಧವನ್ನು ಇವನಲ್ಲಿ ಹೇಳಿಕೊಳ್ಳೋಣ ಎನ್ನುವ ಹಾಗೆ ನೋಡಿದ್ರೆ ನಿದ್ರೆಯಲ್ಲಿದ್ದಾನೆ. ನಿದ್ರಾಭಂಗ ಮಹಾಪಾಪ. ಆದ್ದರಿಂದ ಅವನು ಎಚ್ಚೆತ್ತುಕೊಳ್ಳುವವರೆಗೆ ಇಲ್ಲೇ ಕುಳಿತುಕೊಂಡು ಅವನ ನಾಮಸ್ಮರಣೆಯನ್ನು ಮಾಡುತ್ತಾ ಇರುತ್ತೇನೆ. ಅಚ್ಯುತ ಕೇಶವ ನಾರಾಯಣ ನಾರಾಯಣ.
ಏನು ಆಶ್ಚರ್ಯವಿದು, ವಿಚಿತ್ರವೂ ಹೌದು. ಇದ್ದಕ್ಕಿದ್ದ ಹಾಗೆ ನಾನು ಹುಟ್ಟಿಕೊಂಡಿದ್ದೇನಲ್ಲ, ಕಂದರನ್ನು ನೋಡಿದಾಗ ನೀರಲ್ಲದೆ ಬೇರೆ ಏನೂ ಗೋಚರಿಸುವುದಿಲ್ಲ. ಹಾಗಾದರೆ ಹೇಗೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ? ನಾನು ಮುಂದೆ ಏನು ಮಾಡಬೇಕು? ನನ್ನ ಹೆಸರೇನು? ಯಾವುದೂ ಗೊತ್ತಿಲ್ಲ. ಹಾಗಾದರೆ ನಾನು ಒಬ್ಬಂಟಿಗನಾಗಿ ಹುಟ್ಟಿಕೊಂಡಿದೆ, ಸಾಧ್ಯವೇ ಇಲ್ಲ. ನನ್ನಿಂದ ಮೊದಲು ಯಾರಾದರೂ ಇರಲೇಬೇಕು. ಎಲ್ಲಿದ್ದಾರೆ? ಹೇಗಿದ್ದಾರೆ? ಅವರನ್ನು ಕಾಣುವ ಹಂಬಲ ಹುಡುಕುತ್ತಾ ಹೋಗುತ್ತೇನೆ, ನೋಡೋಣ. ಏನು ಆಶ್ಚರ್ಯವಿದು! ಎತ್ತ ನೋಡಿದ ರಕ್ತ, ಅಗಾಧವಾದಂತಹ ಕತ್ತಲೆಯ ಮೊತ್ತ. ಈ ಕತ್ತಲೆಯ ಮಧ್ಯದಲ್ಲಿ ನಾನೋರ್ವನೇ ಹುಟ್ಟಿಕೊಂಡೇನೆ. ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಇನ್ನೇನು ಮುಂದೆ? ಒಂದೂ ತಿಳಿಯುತ್ತಾ ಇಲ್ಲ. ಹುಟ್ಟಿದ್ದೇನೆ ಎಂದಾದ ಮೇಲೆ ಯಾರಾದರೂ ನಾವು ಹುಟ್ಟುವುದಕ್ಕೆ ಕಾರಣೀಕರ್ತರು ಎನ್ನುವುದು ಬೇಕು. ಇದರ ಮೂಲವನ್ನು ಹುಡುಕುತ್ತಾ ಮುಂದುವರಿತ ನೋಡೋಣ. ಮನಸ್ಸಿಗೆ ಬಹಳ ಆನಂದವಾಯಿತು, ನನಗೆ ಸಂತೋಷವಾಯಿತು. ನಿನ್ನನ್ನು ಮಾಡಬೇಕೆಂಬಂತಹ ಕುತೂಹಲದಿಂದ ಎಷ್ಟು ಹೊತ್ತಿನಿಂದ ಹುಡುಕುತ್ತಾ ಇದ್ದೇನೆ ಗೊತ್ತಾ? ಹೌದಾ? ಸಿಕ್ಕಿದೆಯಾ? ನಿನ್ನನ್ನು ನೋಡಿ ಇಲ್ಲಿದ್ದೀಯಾ? ಯಾರು? ನಾ ಇಲ್ಲಿದ್ದೇನೆ. ಅಪ್ಪ, ಯಾಕಪ್ಪ? ಏಕೆಪ್ಪ? ಏಕೆ ಅಪ್ಪ ನನ್ನನ್ನು ನೀನು ಸೃಷ್ಟಿಸಿದೆ? ಈಗ ನನ್ನ ಹೆಸರೇನಪ್ಪ? ನಾನು ಮುಂದೆ ಏನ್ ಮಾಡ್ಬೇಕಪ್ಪ? ಏಕೆಪ್ಪ? 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 ಯಾಕೆಪ್ಪ? ಹೇಳಪ್ಪ. ಅಯ್ಯೋ ಅಯ್ಯಪ್ಪ. ಏನಾಯ್ತು ನಿನಗೆ? ನಿನಗೇನಾಯ್ತು? ನೀನು ನನ್ನ ಅಪ್ಪ ಅಂದೆ. ನೀನು ನನ್ನ ಅಪ್ಪ ಅಂತ ನಾನು ಕರಿ. ಹಾಗಾದ್ರೆ ನಿನಗೆ ಅಪ್ಪ ಇಲ್ವಾ? ನಿನಗೂ ಅಪ್ಪ ಇಲ್ವಾ? ಹಾಗಾದ್ರೆ ನೋಡುವುದಕ್ಕೆ ಹೋದರೆ ನಾವು ಇರುವರು. ಅದು ಬೇಡ, ಹೇಳಿ. ಅಪ್ಪ ಇಬ್ಬರಿಗೂ ಇಲ್ಲ. ನಿನ್ನ ಅಮ್ಮ ಎಲ್ಲಿ? ನಿನ್ನ ಅಮ್ಮ ಎಲ್ಲಿ? ನನಗೂ ಅಮ್ಮ ಇಲ್ಲ. ನನಗೂ ಇಲ್ಲ. ನಿನಗೂ ಇಲ್ಲ. ನನಗೂ ಇಲ್ಲ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ನಮಗಿಲ್ಲ. ಹಾಗಾದರೆ ನೀನೊಬ್ಬ, ನಾನೊಬ್ಬ, ಇಬ್ಬರೂ ಕೂಡ ಯಾರೂ ಇಲ್ಲದಂತಹ ವ್ಯಕ್ತಿಗಳಾಗಿ ಹೋದೆವು. ಆದರೂ ಒಂದು ವಿಶೇಷ. ಏನದು? ನಿನ್ನನ್ನು ನೋಡಿದ ಕೂಡಲೇ ನನ್ನ ಮನದಲ್ಲಿ ಯಾವುದೋ ಒಂದು ಪ್ರೀತಿ, ವಿಶ್ವಾಸ, ಅಷ್ಟೇ ಅಲ್ಲದೆ ಮಮತೆ, ಮಮಕಾರ ಎಲ್ಲ ನಿನ್ನ ಮೇಲೆ ನನಗೆ ಮೂಡುತ್ತಾ ಇದೆಯಲ್ಲ. ಅದು ಯಾಕೆ ಹೀಗೆ? ಯಾಕೆ? ನನ್ನನ್ನು ನೋಡಿದಾಗ ನಿನಗೂ ಕೂಡ ಮಮತೆಯ ಆ ಸುಳಿವು ಸಿಕ್ಕೀತೆ. ದೂರದಿಂದಲೇ ನಿನ್ನನ್ನು ನೋಡಿದವ ನಾನು. ನೋಡಿದಂತಹ ಕ್ಷಣದಲ್ಲಿ ನಿನ್ನ ಮೇಲೆ ಅಪಾರವಾದಂತಹ ಗೌರವ, ನಿನಗೆ ತಲೆವಾಗಿ ಕೈ ಮುಗಿಯಬೇಕು ಎನ್ನುವಂತಹ ಭಕ್ತಿ. ನನ್ನ ಮೇಲೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ಏನು? ಹುಟ್ಟುವುದಕ್ಕೆ ಮೊದಲು ನಾವು ಸಂಬಂಧಿಕರಾಗಿದ್ದೆವು. ಏನು?
ಅದು ಗೊತ್ತಿಲ್ಲ. ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಹೊತ್ತಿನಲ್ಲಿ ನಾವು ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಅದು ಹೇಗೆ? ನನ್ನ ಮೇಲೆ ಭಕ್ತಿಯನ್ನಿಟ್ಟುಕೊಂಡವ ನೀನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಪ್ರೀತಿಯನ್ನಿರಿಸಿಕೊಂಡವ ನಾನು, ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಕಿರಿಯವ ಅಂದರೆ ತಮ್ಮ, ಹಿರಿಯವ ಅಂದರೆ ಅಣ್ಣ. ನಾನು ಅಣ್ಣ, ನಾನು ತಮ್ಮ, ನಾನು ಅಣ್ಣ. ಅಣ್ಣ ನಮ್ಮೊಳಗೆ ಸಂಬಂಧವನ್ನು ಬೆಳೆಸಿಕೊಂಡೆವು. ಹೌದಣ್ಣ, ಇಷ್ಟೇ ಸಾಕೆ? ಸಾಕಾಗುವುದಿಲ್ಲ. ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಅದು ಹೇಗೆ? ಅಲೋಜ ರಾಜ, ಹೊಟ್ಟೆ ಉರಿ, ಹೊಟ್ಟೆಯೊಳಗೆ ಉರಿ. ನಿನಗೆ ನನ್ನ ಮೇಲೆ ಈಗ ಈಗಲೇ ಹೊಟ್ಟೆ ಉರಿ ಶುರು. ಚುರು 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 ಅಂದ್ರೆ ಏನನ್ನಾದರೂ ಹಿಡಿದು ತಿನ್ನಬೇಕೆಂಬಂತಹ ಆಕಾಂಕ್ಷೆ. ಇದರ ಅರ್ಥ ಏನು? ಏನು? ಹಸಿವು ಅಂತ ಕಾಣುತ್ತದೆ ನಿನಗೆ. ಇದನ್ನು ನೀಗಿಸುವ ಬಗೆ ಹೇಗೆ? ಮೊನಕಾಳ ಪರ್ಯಂತ ನೀರೇ ಕಾಡುತ್ತಾ ಉಂಟು. ಬೇರೆ ಏನೂ ಇಲ್ಲ, ತಿನ್ನುವುದಕ್ಕೆ ಏನೂ ಇಲ್ಲ. ಇಲ್ಲ. ಆದರೆ ಒಂದು ಉಪಾಯ ಉಂಟು. ಏನದು? ಕಾಣುತ್ತಾ ಇರುವಂತಹ ಜಲದಿಯನ್ನು ಬಡಿದದ್ದೇ ಹೌದಾದರೆ ಏನಾಗುತ್ತದೆ? ಅದರಲ್ಲಿ ಅಡಗಿರುವಂತಹ ಪ್ರಾಣಿಗಳು ತಿನ್ನುವುದಕ್ಕೆ ಸಿಗಬಹುದು. ಹಾಗಾಗಿ ತರ ಮಾಡುವುದು ಬೇಡ, ಜಲದಿಯನ್ನು ಬಡಿಯುವ ಆರಂಭ.
ಕಾಡಿನಲ್ಲಿಯೇ ಆಹಾರ ಹುಡುಕುತ್ತಾ ಮುಂದುವರೆದವರು ನಾವು. ನೀನೊಂದು ಕಡೆ, ನಾನೊಂದು ಕಡೆ. ಏ ತಮ್ಮ, ಏನಾದರೂ ಸಿಕ್ಕಿತ? ಕತ್ತಲೆ ಮಟ್ಟದ ಹುಡುಕುತ್ತಾ ಮುಂದುವರಿದಾಗ ಅಣ್ಣ ನನಗೇನೂ ಸಿಗಲಿಲ್ಲ. ಅಪ್ರಯೋಜಕ. ನೀನು ಪ್ರಯೋಜನ ಇಲ್ಲ. ಅದ್ಯಾಕೆ? ಸುಮ್ಮನೆ ಹೊರತಾಡಿದ್ದಷ್ಟೇ. ಸಿಗದಿದ್ದದಕ್ಕೆ ನಾನೇನು ಮಾಡು? ನನಗೆ ಸಿಕ್ಕಿತು. ಕೈಗೆ ಸಿಕ್ಕಿದ್ದಲ್ಲೋ, ಮತ್ತೆ ಕಣ್ಣಿಗೆ ಬಿದ್ದದ್ದು. ಕಣ್ಣಿಗೆ ಬಿದ್ದದ್ದು? ಕಣ್ಣಿನ ಒಳಗೆ ನೀರು ಬಿದ್ದದ್ದಲ್ಲ, ಮತ್ತೆ ದೃಷ್ಟಿಗೆ ಗೋಚರಿಸಿದ್ದು. ಗೋಚರಿಸಿದ್ದು? ನೋಟಕ್ಕೆ ಬಿತ್ತು. ನಿನ್ನ ನೋಟಕ್ಕೆ ಎಷ್ಟು ಬಿತ್ತು? ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ. ಎಲ್ಲಿ? ಏತಮ್ಮ, ನಾನು ಹಿಡಿದು ತಿನ್ನುತ್ತೇನೆ, ನನಗೆ ಬೇಕು. ಈಗ ನೀನು ಹಿಡಿದು ತಿನ್ನುವುದೇ? ಅಲ್ಲ, ನೀನು ತಿನ್ನುವುದಕ್ಕೆ ತಿನ್ನು, ಹಾಗೆಲ್ಲ ಹೇಳಿ. ಮತ್ತೆ ತಮ್ಮನಾದ ನನಗೆ ತೋರಿಸುವುದಕ್ಕೂ ಇಲ್ವ? ಕೇವಲ ನೋಡುವುದಕ್ಕೆ ಮಾತ್ರ ಅವಕಾಶ. ನೋಡುವೆಯಾ? ನೋಡಬೇಕು. ಬಾ ಬಾ. ಹೆದರಿಸಿದ್ರೆ ಓಡಿ ಹೋದೀತು. ಹೆದರಿಕೆಯಿಂದ ಸಣ್ಣ ಅದರ ಕಣ್ಣು ಬಿಲಿ 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 ಬಿಲಿ, ಅದರ ಎದ ಶರೀರದ ಅದು ಕುಳಿತಂತಹ ಕಮಲವೇ ನರಗತಿದೆ. ಗೊತ್ತಾಗಿದೆ. ಹಾಗಾದ್ರೆ ಪ್ರಾಣಿ ಹೆದರಿದೆ. ಹೌದು, ಬೇಗ ಕೈಗೆ ಸಿಗಬೇಕಾದ್ರೆ ಇದೇ ಸರಿಯಾದ. ನೀರೊಳಗಟಗುವ ಮುನ್ನ ಹೇಳಿ. ಅದು ಯಾವ ಧ್ವನಿ? ಎಲ್ಲಿಂದ ಹೊರಟ ಧ್ವನಿ? ಅಧಿಕ ಪ್ರಸಂಗಿ ಬೇರೆ ಬೇರೆಯಾಗಿ ಆ ಪ್ರಾಣಿಯನ್ನು ಓಡಿಸುತ್ತಾ ಮುಂದೆ ಹೋದವರು. ನೀನು ನನ್ನ ಕೈಯೊಳಗೆ ಯಾಕೆ ಬಿದ್ದೆ?
ನೀನೆಂಬ ಹೀಗೆ ಕೋಲಲ್ಲಿ ಹಿಡಿದದ್ದು ಹೀಗೆ ನನಗೆ ಕಾಣುತ್ತದ. ಆಮೇಲೆ ಧ್ವನಿ ಕೇಳುತ್ತಾ ಇದೆ. ಮತ್ತೆ ಆದ್ದರಿಂದ ಎದ್ದು ನೋಡಿದೆ. ನೋಡುವಾಗ ನೀನು ನಾನು ಹೆಚ್ಚು ಕಮ್ಮಿ ಆಗುತ್ತಿದ್ದೆ. ಹೆಚ್ಚು ಕಡಿಮೆ ಆಗುತ್ತಿದ್ದೆ. ನಿನಗೆ ತಮ್ಮ ಇಲ್ಲ ಅಂತ ಆಗುತ್ತಿದ್ದೆ. ಒಳಗೆ ಹೋಗುತ್ತಿದ್ದೆ ನೀನು. ಬಿಡ. ರಾಣಿ ಎಲ್ಲಿಗೆ ಹೋಯಿತು? ರಾಣಿ ನಿನ್ನ ಕಣ್ಣು ತಪ್ಪಿಸಿದೆ. ನಿನ್ನ ಕೈ ತಪ್ಪಿಸಿದೆ. ಆ ಹುಡುಗ ತಿನ್ನುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರೆ. ಈ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ, ಅಮ್ಮನನ್ನೇ ಪ್ರಾರ್ಥಿಸಬೇಕು. ಜಯ 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 ಜಯ. ಮನಸ್ಸಿನಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೇ ಕಂದ. ನಿನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನನ್ನು ನೋಡಿದೆ ಎಂದಿದ್ರೆ ಕಣ್ಣಿನಿಂದ ಹರಿದಂತಹ ಕಣ್ಣೀರು ಕಪೋಲದಲ್ಲಿ ಹೆಪ್ಪು ಕಟ್ಟಿದೆ. ಯಾರಿಂದ ಬಂದದ ಭಾವನೆ ನಿರ್ಭೀತಿಯಿಂದ ತಿಳಿಸು ಮಗನೇ. ತಿನ್ನುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರೆ. ದಾರಿ ಕಾಣದೆ ನಿನ್ನ ಮೊರೆಯನ್ನು ಹೊಕ್ಕಿದ್ದೇನೆ. ರಕ್ಷಿಸಮ್ಮ ರಕ್ಷಿ. ಮರುಗಬೇಡ ಶ್ರೀಹರಿಯ ಸೇರಿಯ ಕಾರಣದಿ ಅವರಿರುವ ನಿತ್ಯಗಳನ್ನು ಶೀಘ್ರದೊಳಗಲಿತು ದೈತ್ಯರ ಬಲಿಯು ಕೊಡುವನು ಭೀತಿ ಬೇಡ. ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿಯುವುದೆಂದು ಮರುಳು ಬೇಡ ವಿಧಾನ. ದುಷ್ಟರ ಬಾಧೆಯಿಂದ ನೊಂದುಕೊಂಡೇ ಕಂದ. ಭಯಪಡಬೇಡ ನೀನು. ಆದಿಮಾಯಾದ ನಾನು ಯೋಗಮಾಯಾದ ಕಾರಣದಿಂದಾಗಿ ಶ್ರೀಹರಿಯನ್ನು ಆವರಿಸಿಕೊಂಡಿರುವ ಕಾರಣ ಅವನಿಗೆ ಯೋಗ ನಿದ್ರೆಯಲ್ಲಿದ್ದಾನೆ. ಹರಿಯನ್ನು ಬಿಟ್ಟು ದೂರ ಸರಿಯುತ್ತೇನೆ. ನಿದ್ರೆಯಿಂದ ಎಚ್ಚರಗೊಂಡ ಹರಿಯು ದುಷ್ಟರನ್ನು ಸಂಹರಿಸಲಿದ್ದಾನೆ. ಇದು ಅದಕ್ಕಾಗಿ ಚಕ್ರವನ್ನು ಹರಿಯ ಕೈಗೆ ಒಪ್ಪಿಸು. ಅಲ್ಲಿಯವರೆಗೆ ನೀನು ದುಷ್ಟರ ಕಣ್ಣುಗಳಿಗೆ ಬೀಳದ ರೀತಿಯಲ್ಲಿ ಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿರು ಮಗನ. ನಿನಗೆ ಶುಭವಾಗಲಿ. ಕುಳಿತಿರಲು ಇರುಳಗೆಯ ಬೀರುತ್ತ ನನ್ನ ಮದನದನಿಗೆ ತೊಲಗಿನಿರಲ ದೂರವಾಯಿತಲ್ಲ. ಶರಧಿಯನ್ನು ನೋಡಿದರೆ ಬದಲಾವಣೆ. ಕೈಗೆ ತಾನಾಗಿ ಉಳಿದೊಂದು ಚಕ್ರಾಯುಧವು ಬಂದಿದೆ. ತೆರೆಗಳ ಉಬ್ಬರ ಇಳಿತವನ್ನು ಕಂಡಾಗ ಯಾರೋ ಸಾಗಿ ಬರುವ ಹಾಗುಂಟು. ನೋಡೋಣ ನೋಡೋಣ.
ನಿನಗೆ? ನನ್ನ ಕರ್ಣ ಕುಹರವೇ ಕೆಟ್ಟು ಹೋಯಿತು. ಕರ್ಣಕೂರ ಕೂರ ಕೂರ ಕರ್ಣಕೂರ ಕರ್ಣಕೂರ ಕರ್ಣ ಪಟಲ ಒಡೆದು ಹೋಯಿತು. ಕರ್ಣಪಟಾಲ ಕರ್ಣಪಟಾಲ ಎಂದು ಹೊಡೆದು ಪಾಟಾಲಿ ಪಟಲ ಪಟಲ ಪಟಾಲ ಮನೆಲ ಯಾವುದೇ ಇರಲಿ ನಮಗೆ ತೊಂದರೆ ಇಲ್ಲಲ್ಲ. ತೊಂದರೆ ಅದು ನನಗಲ್ವ? ಆಗಲಿ ಹೋಗಲಿ, ಇನ್ನೊಬ್ಬರಿಗಾದ್ರೆ ನಮಗೆ ಅಗತ್ಯವಿಲ್ಲ. ನಾವೊಂದು ಉದ್ದೇಶವನ್ನಿಟ್ಟುಕೊಂಡು ಇತ್ತ ಕಡೆ ಗಮಿಸಿದವರು ಇಲ್ಲಿಗೆ ಬರುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ ಅಲ್ಲ? ಯಾಕೆ? ನೀರ ಮೇಲೆ ಕುಳಿತುಕೊಂಡಿದ್ದೀಯಾ? ಹೌದು. ನಾವು ನೀರ ಮೇಲೆ ಕಾಲಿಟ್ಟಾಗ ನೀರೊಳಗೆ ಹೋಗ್ತದೆ. ಹೌದಾ? ನೀರು ಆಗಲ್ಲ. ಮೇಲೆ ಹೇಗೆ ಕುಳಿತೆಯೋ? ಒಂದು ಎಲೆ ಹಾಕಿ ಕುಳಿತೆ. ಎಲೆ ಎಲೆ ನೀರಿನ ಮೇಲೆ ಎಲೆ ಹಾಕಿ ಕುಳಿತೆಯಾ? ಒಂದೇ ಎಲೆ ಎಲೆಯ ಮೇಲೆ ಕುಳಿತದ್ದು. ನಮಗೆ ಎಲೆ ಮೂರಾದರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಇಲ್ವಲ್ಲ? ಒಂದೇ ಇರುದಾ? ಒಂದೇ. ನೀನೇ ಕುಳಿತುಕೋ, ಆಯ್ತು. ನಮಗೆ ಆಗುವಂತದ್ದಲ್ಲ. ಅದಕ್ಕೆ ನಮ್ಮ ಅಡ್ಡಿ ಅಭ್ಯಂತರ ಏನೂ ಇಲ್ಲ. ಬೇರೆ ಯಾವುದಕ್ಕುಂಟು? ಆಸನ ಕಣ್ಣು ಮುಚ್ಚ, ಆ ಕಡೆ ನೋಡು. ಅಲ್ಲಿ ನೋಡಿ. ಕಣ್ಣು ಮುಚ್ಚ. ಕಣ್ಣು ಮುಚ್ಚಬೇಕು. ನೋಡುವುದಕ್ಕೆ ನಮ್ಮಲ್ಲಿ ಕೇಳಿದೆಯೋ? ಕೇಳಿ ನೋಡ್ಬೇಕೆ? ಮತ್ತೆ ಮತ್ತೆ ಕೇಳಿ ನೋಡ್ಬೇಕು. ನೋಡುವುದಕ್ಕೆ ಕೇಳಬೇಕೆ? ಕೇಳಬೇಕು. ಅದಕ್ಕೆ ಅವ ಹಾಗೆ ಮಾಡ್ತಾನ? ಕೇಳಬೇಕು. ಅವನು ಪ್ರಾಣಿಗೆ ಹೊಡೆದಿದ್ದಾನೆ, ಕೇಳಿ ಹೊಡೆದಿದ್ದಾನೆ. ಕೇಳಿ ಹೊಡೆದಿದ್ದಾನೆ. ಕೇಳಿ ಹೊಡೆದಿದ್ದಾನೆ. ಕೇಳಿ ಹೊಡೆದದ್ದು ಯಾಕೆ? ನಾವು ಇಲ್ಲಿಗೆ ಬಂದಿದ್ದೇವೆ ಅಂತ ಗೊತ್ತಾಗಬೇಕು. ಕ್ರಮ ಅದು. ನಾವು ಇಬ್ಬರೇ ಇರುವುದಲ್ವಾ? ಅದಕ್ಕಾಗಿ ಕೇಳಿ ಬಂದಿದ್ದಾನೆ. ನೀನು ಕೂಡ ಕೇಳಿ ನೋಡಬೇಕಿತ್ತು. ಇನ್ನು ಹಾಗೆ ಮಾಡೋಣ. ಗೊತ್ತಿಲ್ಲ ಅಂತ ಕಾಣ್ತದೆ. ಗೊತ್ತಿಲ್ಲ. ಗೊತ್ತಿಲ್ಲದಿದ್ರೆ ಏನು? ಬಾಯಿ ಮುಚ್ಚ. ಯಾಕೆ? ನಿನ್ನ ಬಾಯೊಳಗಿರುವಂತಹ ಹಲ್ಲನ್ನು ನೋಡುವುದಕ್ಕಾಗುವುದಿಲ್ಲ. ಅದರಿಂದ ಹೊರಡುವಂತಹ ಪಲ್ಲನ ಬೆಳಕು ನಮ್ಮ ಕಣ್ಣಿಗೆ ಕುಕ್ಕು ಕುಕ್ಕು ಕುಕ್ಕುತ್ತದೆ. ಕುಕ್ಕುತ್ತದೆ. ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಕಣ್ಣು ಮುಚ್ಚುವುದಕ್ಕೆ ಹೇಳುವುದು ಬೇಡ, ಬಾಯಿ ಮುಚ್ಚು ನೀನು. ಗೊತ್ತಾಯ್ತಲ್ಲ? ಎಲ್ಲ ಇಷ್ಟೆಲ್ಲ ಮಾತಾಡಿದ್ರು, ಹತ್ತಿರ ನಿಂತುಕೊಂಡರು. ಸುಮ್ಮನೆ ಎಲ್ಲ ಬೀರುತ್ತಾ ಇದೆಯಲ್ಲ. ಯಾರ ನೀನು? ಯಾರ ನೀನು? ಹುಡುಕುದೇನವ? ಅದು ಅಭ್ಯಾಸ ನಮ್ದು. ಅಟ್ಟಹಾಸ ಬಿಡುವುದಕ್ಕಾಗುವುದು ಅಭ್ಯಾಸ. ಸ್ವಲ್ಪ ಕಡಿಮೆ. ನಿನಗೆ ಅಭ್ಯಾಸ ಆದ್ರೂ ನನಗೆ ಅದು ಅಭ್ಯಾಸ. ಆಗ್ಲಿ ನೋಡಿ. ಹೌದೇನೋ? ನೀನು ಇಲ್ಲಿ ಕುಳಿತುಕೊಂಡು ನಾ ಕಾಡುದು. ಹೌದು. ಮತ್ತೆ ಇಲ್ಲಿ ಆಗ ಉಡುಪಿದೆ ಅಂತ ನೀನು ಕೇಳಿದ್ಯಲ್ಲ. ಎಂತದ್ದು? ಅದೇ ಪ್ರಶ್ನೆ. ಆದ್ರೆ ಒಂದುಂಟು, ಅವನಿಗೆ ಹೆಚ್ಚು, ನನಗೆ ಕಡಿಮೆ. ನನಗೆ ಗೊತ್ತಾಗ್ತದೆ ಅವನಿಗೆ ಕಡಿಮೆ ಅಂತ. ನಿನಗೂ ಗೊತ್ತಾಯ್ತೆ? ಅವ ಹೇಳಿದ್ರೆ ಎಂತದು? ಹೇಳಿದಲ್ಲ ಅದು ನಿನಗೆ ಕಾರಣ ಹೆಚ್ಚು, ಅವನಿಗೆ ಕಾರಣ ಕಡಿಮೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಎಂತದ್ದು ಕೇಳಲಿಕ್ಕುಂಟು? ಅದೆಂತದ್ದು? ಕಾಕು ತೋರು ಬೇಗ ಮೊದಲು ಅವನ ಆ ಗಂಟಲಿಗೆ ನೀರು ಹೊಕ್ಕಿದೆ. ಗೊತ್ತಾಯ್ತಾ? ಎಬ್ಬಿಸುವಾಗ ಅರ್ಥ ಆಗ್ಲಿಲ್ವಾ? ಎಂತದ್ದು? ಕಂಡ ಫೋರಲ್ಲಿ ಪೋಲ ಪುಂಡ. ಯಾರು ಬೋರ ಯಾರು ಬಂಡ? ನೀನು ಬಂಡ, ನಾವು ಕಂಡದ್ದು ಪೋರನನ್ನು. ಕಂಡದ್ದು ಅವ, ನಾನು ಬಂಡ. ಮೊದಲು ಕಂಡ ಬೋರ, ಮೊದಲು ಕಂಡ. ಈಗ 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 ಇಲ್ಲ, ಈಗಿಲ್ಲ, ಕಾಣುವುದಿಲ್ಲ. ಜನರು ಆಜ್ಞೆ ತೋರಿಸ. ದೊಡ್ಡ ಜನರು ಇವರು ಆಜ್ಞೆ ಮಾಡ್ಲಿಕ್ಕೆ. ಮತ್ತೆ ಜನ ಅಲ್ಲದೆ ಹೇಳೋದಷ್ಟೇ. ನಮ್ಮ ಪರಿಚಯ ಆಯ್ತಾ? ಅವ ನನ್ನ ತಮ್ಮ, ನೀನು ನಾನು ಅಗ್ರಜ, ಅವ ಅನುಜ. ಅನುಜ ಅಗ್ರಜ, ಅಗ್ರಜ ಅನುಜ. ಹೌದು. ಅಷ್ಟೇ ಅಷ್ಟೇ. ಅವ ಎಂತದ್ದು? ಸಾಮಾನ್ಯರಲ್ಲ,
ಬೀರಬಹುದು ಮೊದಲು ಮೊದಲು ಸಂದೇಹವೇ ಇಲ್ಲ. ನಿಮ್ಮನ್ನು ನೋಡಿದ್ದೆ ಏನು ದೋಷ ಏನು ದೋಷ ಏನು ದೋಷ ಪೂರಿ ದೋಷವನ್ನ ಅಂತಿದ್ದ ಪೂರಿ ದೋಸೆ ಪೂರಿ ದೋಸೆ ಅಂತೆ ಮಲಗುವುದು ಎರಡನೇ ಅರ್ಥಾಗ್ಲಿಲ್ಲ. ಬಹಳ ಸಂತೋಷವಾಯ್ತು ನನಗೆ. ಹೆಚ್ಚು ಸಂತೋಷ. ನಿಮ್ಮಂತವರು ಬೇಕು ಮಾತನಾಡೋದಕ್ಕಾದ್ರೂ ಆಗ್ತದೆ. ಹೌದಾ? ಅದರ ಪ್ರಶ್ನೆ ಕೇಳಿದಿರಿ. ಯಾರ ಕಂಡೀರಯ್ಯ ಮೊದಲು? ಕಂಡಿ ಯಾರ ಕಂಡೀರಯ್ಯ ಮೊದಲು? ನಾವು ನೋಡಿದ್ದೇವೆ. ನಾವು ನೋಡಿದ್ದೇವೆ. ಹೌದಾ? ಅದು ಬಹುವಾಚಕ. ಇಬ್ಬರನ್ನು ಒಟ್ಟು ಸೇರಿಸಿ ಮಾತಾಡಿದ್ರು. ಯಾರ ಕಂಡೀರಯ್ಯ ನೀನು ನರಿಯೇ? ಅದಕ್ಕೆ ಪದಚ್ಛೇದ ಮಾಡುದು? ನೀನು ಹೇಳಿದೆ ನರಿ. ನಾನು ನರಿ ಅಂತಲ್ಲ, ನಾನು ಅರಿಯೇ ನಾನು ಅರಿಯೇ. ನನಗೆ ಗೊತ್ತಿಲ್ಲ ಅವನ ಕುರಿತಾಗಿ. ಮತ್ತೆ ನನ್ನ ಕುರಿತು ಮಾತ್ರ ಗೊತ್ತು. ಏನು ನೀನು? ಬೇರೆ ಕಾರಣೆಯನ್ನ ಹೊರತು ವಾರಿಧಿಯೋಳು ಆಗ ತೀರ್ಮಾನ ಮಾಡಿದೆ. ತೋರುವ ಜಲಧಿಗೆ ನಾನೇ ಅಧಿಕಾರಿ. ಎಂಬುದೇಶಗಳಾದಂತಹ ನಾವು ಹತ್ತಿರಕ್ಕೆ ಆಗಮಿಸಿದ ಹಗಲು ಹೆದರಿಕೆ ಇಲ್ಲದ ಜಲಸಿಗೆ ಒಡೆಯ ಎಂದು ಒದರುವೆಯ ಎಲ್ಲ ಧೂರ್ತ ಹೇಗಿದ್ದ?
ಬೆಳ್ಳಗೆ ಹಾ. ನೀನು ತೆಳ್ಳಗೆ ಆಮೇಲೆ ಮಾತ್ರವಲ್ಲ ಕಪ್ಪು ಕಪ್ಪು ಕರ್ರಗೆ ಹೌದು ಅವನಿಗೆ 5 ಶೀರ ನಿನಗೆ ಒಂದೇ ಎಂತದ್ದು ಶೀರ ಎಂತದ್ದು ಶೀರ ಓ ತಲೆಗಳ ಇದು ಮೊದಲಿದ್ದವಾಗ ಎಲ್ಲವೋ ಒಂದೇ ಶಿರ ಒಂದೇ ಶೀರ ನಿನಗೆ. ಸರಿ ಮಾಡ್ಲಿಕ್ಕೆ ಬರಬೇಡ ನಿನಗೆ ಒಂದು ಶೀರ ಏ ತಮ್ಮ ನಮ್ಮನ್ನು ಸರಿ ಮಾಡ್ಲಿಕ್ಕೆ ಬರಬೇಡ ಇವನಿಗೆ ಒಂದು ಶೀರ ಶಿರ ಅಲ್ಲ ಶಿರ ನಾವು ಹೇಳುವುದೆಲ್ಲ ಸರಿಯೇ ನಮ್ಮನ್ನು ತಿಟ್ಟುವುದಕ್ಕೆ ಬರುವುದು ಬೇಡ ಹಾಗೆ ಇಲ್ಲ. ಏ ಹಾಗೆ ನಿನ್ನ ತಿರುನಗೆ ನೋಡುವಾಗಲೇ ನನಗೆ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ ಮೊದಲು ನಿನಗೆ ಸಿಕ್ಕಿದೆ ಅದನ್ನು ಹೀಗೆ ಮಡಿಸಿ ಒಳಗೆ ಅದಕ್ಕೆ ತೋರಿಸಿದ್ರೆ ಇದ್ದರೆ ತೋರದೆ ಇದ್ದಾರೆ ಈಗ ಹೀಗೆ 2 ಬೆರಳು ಇಲ್ಲಿಗೆ ಹಾಕುವುದು ಹೀಗೆ ಬಾಯೊಳಗೆ ಹಾಕಿ ರಸವನ್ನು ಹೀಗೆ ರಸವನ್ನು ಕುಡಿದಿದ್ದೇವೆ. ನಿಮ್ಮ ಗಂಟಲಲ್ಲಿ ಇವತ್ತು ತಲ್ಲುವ ನಾನು ಕೈ ಹಾಕಿದ್ದೇವೆ. ಛಲಬೇಡ ನಿಮಗೆ ಮಾಡಿದ್ರೆ ಬದುಕಬೇಕು ಅಂತಿದ್ರೆ ನಲವಿನಿಂದ ಮರೆಯ ಸೇರೆ ಸಲಹಿಕೊಂಬೆನು ಹೌದಾ? 5 ತವನ ಹೆಸರು ಹೇಳಿ ಹೆದರಿಸ್ತೀರಿ ತಲೆಗಳ ಇದರವನು ಸಹಿತ ಗಲಿಗಳಾದ ನೀವು ಸಹಿತ ನಾವು ಸಹಿತ ಅವನು ಸಹಿತ ಅವನು ಸಹಿತ ಇವನು ಸಹಿತ ಸಹಿತ ತಿಳಿದು ನೋಡಲು ಸಹ ಐಕ್ಯರು ಎನ್ನೊಳಗೆ ಮರ್ಯಾದೆಯಿಂದ ಇಲ್ಲಿ ಒಂದು ಹೋದ್ರೆ ಒಳ್ಳೆಯದು ಎಲ್ಲಿಯಾದ್ರೂ ಎಳೆಯುವ ದುರ್ಬುದ್ಧಿ ತೋರಿಸಿದ್ರೆ ಇವನಲ್ಲಿ ಹೇಳಬೇಡ ಅವನಿಗೆ ತಲೆ ಸರಿ ಇಲ್ಲ ನಾವು ಹೇಳಿದಂತಹ ಮಾತು ಅವನಿಗೆ ಅರ್ಥ ಆಗುವುದಿಲ್ಲ ಅವ ಹೇಳಿದ್ದು ನಮಗೆ ಗೊತ್ತಾಗುವುದಿಲ್ಲ ಹಾಗಾದ್ರೆ ಮಾತಿನಲ್ಲಿ ಸತ್ಯವ ಮಾತಿನಲ್ಲಿ ಮಂಕುಮರುಳುಗೊಳಿಸಿ ಓಡಿಸುವ ಆಲೋಚನೆ ಬಿಡಬಾರದು ಅದಕ್ಕೆ ಏನಂತೆ ಹೇಳಿದ್ರೆ ಏನು ಮಾಡ್ತಾರಂತೆ ಹೋಗಿ ನೀನಷ್ಟು ಹೊಡೆದ ನಾನು ಲೆಕ್ಕ ಮಾಡಲಿಲ್ಲ ನಾನು 9 ಹೊಡೆದ 9 ಹೊಡಿ 9 ಏಕಮೋ ಓಣ ಎಷ್ಟೆಲ್ಲ ಮಾತಾಡಿದ ಕೊನೆಗೆ ಬಿದ್ದು ಬಿಟ್ಟ ಬಿದ್ದಿದ್ದಾನೆ ಅವ ಸತ್ತಿದ್ದಾನೋ ಪ್ರಾಣ ಹೋಗಿದೆಯಲ್ಲ ಹೋಗಿದೆ ಒಂದು ಗಳಿಗೆ ನಿಲ್ಲು ನಾನು ಸ್ವಲ್ಪ ತಿಂದು ಬರ್ತೇನೆ ಆಯ್ತಾಯ್ತು ರುಚಿ ನೋಡಿ ಬರ್ತಾನೋ ಯಾಕೆ ಬೊಬ್ಬ ನೀನು ತಿನ್ನುವುದು ಯಾಕೆ ನಾನಿಲ್ವ ಇಲ್ಲಿ ನಿನಗೆ ಮತ್ತೆ ಸ್ವಲ್ಪ ಕೊಡುವ ಹಾಗಾಗುದಿಲ್ಲ ತಿನ್ನುವುದಕ್ಕೆ ಆಗದೇ ಇದ್ರೆ ಒಂದು ಉಪಾಯ ಮಾಡುವ ಏನು ಹಿರಿಯವ ನೀನಲ್ವಾ ಹೌದು ಪಾಲು ಮಾಡಿ ಪಾಲು ಮಾಡಿ ತಿನ್ನುವುದಾ ಪಾಲು ಮಾಡೋದು ಹಾಗಾದ್ರೆ ನಾನು ಪಾಲು ಮಾಡ್ಬೇಕಾ ಸರಿ ಮಾಡು ಏ ತುಮ್ಮ ಸೊಂಟದಿಂದ ಮೇಲೆ ನನಗೆ ಸೊಂಟದಿಂದ ಕೆಳಗೆ ಇದ್ದದ್ದೆಲ್ಲ ನಿನಗೆ ಅದು ಬೇಡ ತಿಂಬ ಸೊಂಟದ ಮೇಲೆ ನಿನಗೆ ಕೆಳಗೆ ನನಗೆ ಅದು ಬೇಡ. ತಿಂಬ ಅದು ಯಾಕೆ 2 ಕೋಲಾಟ ಪಾಲು ಮಾಡಿ ತಿಂಬ ಅದು ಬೇಡ ಯಾಕ ಏನಿಲ್ವೋ ಇಬ್ಬರು ಒಂದೊಂದು ಕಾಲನ್ನು ಹಿಡಿದು ಎಳೆಯುವ ಮಾವಿಗೆ ಎಷ್ಟು ಸಿಗ್ತದಷ್ಟು ಅದು ಆಗ್ಲಿಕ್ಕಿಲ್ಲ ಅದೇನು ಕಾಲು ಹಿಡಿದ್ರೆ ಒಂದು ಕಾಲು ಮಾತ್ರ ನನ್ನ ಕೈಗೆ ಸಿಕ್ಕೀತು ಶರೀರವನ್ನೆಲ್ಲ ನೀನು ಸೆಳೆದು ತಿಂದ್ರೆ ಮತ್ತೆ ನನಗೇನುಂಟು ಅದ್ಯಾಕೆ? ಅದಾಗ್ಲಿಕ್ಕಿಲ್ಲ ಏಕಮ್ಮ ಈ ಪ್ರಾಣಿಯನ್ನು ಪಾಲು ಮಾಡುವ ಅಗತ್ಯವೇ ಇಲ್ಲ ಕೈ ತಪ್ಪಿಸಿ ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ. ಅದನ್ನು ಹಿಡಿಯಬೇಕು ಇಲ್ಲಿಗೆ ತರಬೇಕು ನನಗೊಂದು ನಿನಗೊಂದು ಅಷ್ಟರವರೆಗೆ ಇಲ್ಲಿ ಬಿದ್ದಿರಲಿ ಸ್ಮರಿಸಿ ಭಕ್ತಿಯುಳಾದಿ ಮಾಯನು ಹಲನ ಗುರಿಸುವೆ ಕಪಟದುಳಗಿಂದಿರುತ್ತ
ಮದಮುಖ ದೈತ್ಯರನ್ನು ವಧಿಸಲಿಂತು ಅದವನವರಿಯದೆ ಜಗದಮ್ಮನನ್ನು ಪ್ರಾರ್ಥಿಸಿದೆ ಅಂತರಂಗಕ್ಕೆ ಹೇಳ್ತಾಳೆ, ಯುದ್ಧದಿಂದ ಅಲ್ಲ ಮಗು, ಬುದ್ಧಿವಂತಿಕೆಯಿಂದ ಕೊಲ್ಲು. ದುರದೊಳ ಗೆಲ್ಲಲು ಬೇಹುದು ಕಪಟದಳು. ಕಪಟಿಗರನ್ನು ಕಾಪಟ್ಟಿಯಿಂದ ಕೊಲ್ಲಬಹುದು ಅಂತ ಆದ್ರೆ ಸುಮ್ಮನೆ ಯಾಕೆ ನಾನು ದಟ್ಟಿಸಿ ನೋಡಿಬೇಕು. ನಿಮ್ಮ ಮಾತಿನ ವೈಖರಿಯೇ ಬೇರೆ. ಇನ್ನೊಂದು ಹೊಗಳಿಕೆ ಅದಂತದ್ದು ಪೂತುರೆ. ಅದೇನದು ಪೂತು ಮಜಾರೆ ಅಂದ್ರೆ? ಪೂತು ಮಜಾರೆ ಏನು ಹೇಳಿಲ್ಲ ನಾನು. ಪೂತು ಮಜಾರ ಅಂತ ಹೇಳುವಾಗ ಹಾಗಾದ್ರೆ ಏನದು? ಅದು ತಿನ್ನುವುದು ಹೊಗಳಿಕೆ. ಹೊಗಳಿಕೆಗೆಲ್ಲ ಅರ್ಥ ಕೇಳಲಿಕ್ಕಿಲ್ಲ. ಮತ್ತೆ ಇಲ್ಲ, ಅದು ಉತ್ಸಾಹದಿಂದ ಹೊರ ಬಂದದ್ದು. ನಿಮ್ಮ ಹೊಗಳಿಕೆ ನಾನು ಸಂತೋಷ. ಎಲ್ಲಿ ತೋಳ? ತೋಳ ಎಲ್ಲಿ? ಇದು ನಿಮ್ಮ ಹೆಚ್ಚಿನ ಪೂಜೆ ಶೌರ್ಯಕ್ಕೆ ಮನ ಮೆಚ್ಚಿದೆ. ಹೌದೇ? ಅದೇ ಹೀಗೂ ಉಂಟಲ್ಲ, ಹೀಗೂ ಇಂಥವರು ಇದ್ದಾರಲ್ಲ. ಇದ್ದೇವಲ್ಲ ನಾವು. ಗೊತ್ತಿಲ್ಲದೆ ಹೋರಾಡಿದ್ದೀನಿ. 5,000 ವರ್ಷಗಳ ಹೋರಾಟ ಮಾಡಿದೆ. ನಿಮ್ಮಲ್ಲಿ ಸೋತು ಜಲಜಲ್ಲಿ ಬಿದ್ದು ಹೋದಿ. ನೀವಾದರೂ ಇನ್ನೂ ಇದ್ದೀರಿ. ಸಂಗರದಲ್ಲಿ ನಿಮ್ಮನ್ನು ಗೆಲವರಿದು ಕೊಲಾರಿದು ಅಂತಹ ಜೀವನ ನೀವು. ಮೆಚ್ಚುಗೆ ಆಯ್ತು ಅಂತ ಆದ್ಮೇಲೆ ಸುಮ್ಮನೆ ಕುಳಿತುಕೊಳ್ಳೋ ಅಭ್ಯಾಸವೇ ನನಗಿಲ್ಲ. ಯಾರು ಮೆಚ್ಚುಗೊಳಗಾದ್ರು, ಯಾರು ಗೆದ್ದವರು ಅವರಿಗೆ ಏನಾದ್ರೂ ಬಹುಮಾನ ಕೊಡುವುದು ನನ್ನ ಪದ್ಧತಿ. ಹಾಗೆಂತ ನಾನೇ ಕೊಟ್ಟೆ ಅಂತ ಅಲ್ಲಿ ಇಂಥದ್ದನ್ನು ಬೇಡುತ್ತಿದ್ದೇವೆ ಅಂತ ಮನಸ್ಸಲ್ಲಿ ಇದ್ರೆ ಅದನ್ನು ಹಾಳು ಮಾಡಿದ ಹಾಗಾಗ್ತದೆ. ಅವಕಾಶ ನಿಮಗೆ ಕೊಡ್ತೇನೆ. ನಿನಗೇನು ಬೇಕು, ನಿನಗೇನು ಕಡಿಮೆ, ಇಬ್ಬರು ಹೇಳಿ, ಅಲ್ಲ ಇದ್ರೆ ಬೇಡಿಕೊಳ್ಳಿ. ಹಲ್ಲು ಉದುರಿಸಿ ಬಿಡ್ತೇನೆ ಈಗ. ಯಾಕೆ? ಹೌದೇನೋ? ನಾವು ಬೇಡುವವರ ಯಾವತ್ತೂ ಕೂಡ ಅಲ್ಲ. ನಮ್ಮ ಕ್ರಮವೇ ಬೇರೆ. ಅದೆಂತದ್ದು? ಸೋತವರಿಗೆ ಗೆದ್ದವರು ಕೊಡುವ ಕ್ರಮ. ಕೈಯಲ್ಲಿ ಸೋತವ ಒಂದು ಹೊಸ ಕ್ರಮ. ನಮಗೆ ನೀನು ಕೊಡುವ ಅಗತ್ಯ ಇಲ್ಲ. ನಮ್ಮಿಂದ ನಿನಗೆ ಏನು ಬೇಕು ಬೇಕಾದ್ದನ್ನು ಬೇಡು, ನಾವು ಕೊಡ್ತೇವೆ. ಬರೀ ಮಾತಲ್ಲ, ನೀನು ಬೇಡಿದ್ರುಂಟಲ್ಲ, ಕೊಡುವುದ್ರಲ್ಲಿ ನಮ್ಮ ಒಂದು ಕೊಟ್ಟ ಕೈ. ಎಂತದ್ದು ಬೇಕಿದ್ರೆ ಮಾಡಿ, ನನಗೆ ನಂಬಿಕೆ ಬೇಕಾ? ಬರ್ಬೇಕಿದ್ರೆ ನಿಮ್ಮ ಕೈಗೆ ನೀವು ತಟ್ಟಿ, ನನ್ನ ಕೈ ತಟ್ಟಿ ಹೇಳಬೇಕು. ನಿನ್ನ ಕೈ ತಟ್ಟಿಯೋ? ಭರವಸೆ ಬೇಕಾದ್ರೆ ನಿನ್ನ ಕೈ ತಟ್ಟಿ. ನನ್ನ ಕೈ ಕೆಲಸ ತಟ್ಟಿ, ಕೈ ಕೊಡು, ಕೈ ಕೆಲಸ ಮುಟ್ಟಿ, ಕೈ ಕೊಡು. ಎಲ್ಲ ಬೆಸಗಂಬಾದನೆ, ನಮ್ಮಿಂದ ನೀನು ಯಾವುದನ್ನೆಲ್ಲ ಯಾಚಿಸುತ್ತೀಯೋ ಅದನ್ನು ನಾವು ಕೊಡುತ್ತೇವೆ. ಕೈಗೆ ಸಣ್ಣ ಕೈಗೆ ನಾವು ಹೇಗೆ ಸಿಕ್ಕುವುದು? ಮಾತಿನಿಂದ ಹೇಗೆ ಸೋಕ್ಕಿದ ಮೂರ್ಖರು. ಅದೇನು ಮೂರ್ಖರು ಅಂದ್ರೆ ಯಾರು ಹೇಳಿದ್ದು? ನಿನ್ನ ಹೇಳಿದ್ದು. ನಾನು ಒಳ್ಳೆಯವ. ನಾನು ಒಳ್ಳೆಯವ. ಓ ಮೂರ್ಖ, ನೀನು ಶತಮೂರ್ಖ. ನೀನು ಶತಮೂರ್ಖ. ನಿಮ್ಮ ದೊಡ್ಡಸ್ತಿಗೆ ನಿಮ್ಮ ಪರಾಕ್ರಮ ದಕ್ಕದ ಹಾಗೆ ನಾನು ಮತ್ತೆ ನಿಕ್ಕಿದ್ದೇನೆ. ಅದೇ ಭಾಷೆ. ತಲೆ ಇಟ್ಟು ಮಾತಾಡ್ಬೇಕೇನು? ತಲೆ ಉಂಟಾ? ಕೇಳ, ಬೇಕಾದ್ದನ್ನು ಕೇಳು. ನಮಗೆ ತಲೆ ಉಂಟು. ತಲೆ ಇದ್ದ ಕಾರಣವೇ ಹೇಳಿದ್ದೇನೆ. ತಲೆಯನ್ನೇ ಕೊಡಿ. ಪ್ರಾಣವ ಕೇಳಿದ
ವಂಚಿಸೂತ ಭಾಷೆ ಕೊಟ್ಟು ಮೋಸ ಮಾಡಿದನಲ್ಲ, ಪ್ರಾಣವನ್ನೇ ಕೇಳಿದನಲ್ಲ. ಅಮ್ಮ, ನನಗೆ ತಲೆ ಕೊಡುವುದಕ್ಕೆ ಮನಸ್ಸಿಲ್ಲ, ನನಗೆ ಸಾಯುವುದಕ್ಕೆ ಮನಸ್ಸಿಲ್ಲ. ಅನುಜ, ಅಗ್ರಜ, ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಉಂಟಣ್ಣ. ನಿನ್ನ ಮೇಲೆ ಬಹಳ ಪ್ರೀತಿಯನ್ನಿಟ್ಟುಕೊಂಡವ ನಾನು. ನನ್ನ ಒಂದೊಂದು ಮಾತನ್ನು ನೆರವೇರಿಸಿಕೊಡುವೆ. ಯಾವುದಣ್ಣ? ನಾನು ಸ್ವಲ್ಪ ಸಮಯ ಬದುಕಿ ಉಳಿದ್ದೇನೆ. ನನ್ನ ಬದಲಿಗೆ ನೀನೇ ತಲೆಯನ್ನು ಕೊಡುತ್ತಪ್ಪ. ಅಣ್ಣ, ಹಾಗೆ ಮಾಡಬಹುದಿತ್ತು. ಮಾಡು ಮಾಡು. ಆದ್ರೆ ಏನು ಮಾಡೋಣ? ಏನು? ನೀನು ನನಗಿಂತ ಹಿರಿಯವ. ಹಿರಿಯವನಾದ್ರೇನು? ಬೇಕಾದಷ್ಟು ಅನುಭವ ನಿನಗುಂಟು. ಒಂದು ವೇಳೆ ನೀನು ಸತ್ರೆ ನಿನಗೆ ಬೇಕಾದ ಎಲ್ಲಾ ಕಾರ್ಯವನ್ನು ನಾನು ಮಾಡ್ತೇನೆ. ಹಾಗಾಗಿ ನೀನು ಮೊದಲು ಹೋಗಿಬಿಡು, ಆಮೇಲೆ ನಾನು ಮಾಡ್ತೇನೆ. ಓ, ನಿನಗೆ ಯಾವ ಅನುಭವವೂ ಇಲ್ಲ. ನೀನು ಬದುಕಿ ಪ್ರಯೋಜನ ಇಲ್ಲ. ಅನುಭವ ಇದ್ದರೆ ಮಾತ್ರ ಬದುಕಬೇಕು. ಈ ನೀರಿನಲ್ಲಿ ಅನುಭವಿಸುವುದಕ್ಕೆ ಏನುಂಟು? ಏನು ನೀನು ಅನುಭವ ಮಾಡುವುದು ಬೇಡ. ನಿನಗೆ ಆ ಕಷ್ಟ ಬೇಡ. ನೀನು ಸತ್ತು ಹೋಗು. ತಲೆ ಕೊಡು. ಕೊಡಿ 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 ಅಂತ ಭಾಷೆ ಇದ್ದವರು ಕೊಡ್ತಾರೆ. ಅವನ ನೋಡತ್ತೆ ಸರಿಯಾಗಿ ನೋಡು. ಏ, ಭಾಷೆ ಇದ್ದವರು ಕೊಡಿ ಅಂತ. ಅವಳದಿಷ್ಟು ಸಣ್ಣ ತಲೆ, ನಮ್ಮದೆರಡು ದೊಡ್ಡ ಮಂಡೆ. ನಮ್ಮ ಮಂಡೆ ಇಷ್ಟು ಸಣ್ಣ ತಲೆಯಲ್ಲಿ ಅಷ್ಟು ಮಾಡ್ತಾನಂತಾದ್ರೆ ನಾವೆಷ್ಟು ಮಾಡ್ತಾರೆ? ಉಪಾಯ ಹುಡುಕಬೇಕು. ಏಕಮ್ಮ, ಒಂದು ಉಪಾಯ. ಈಗ ಸಿಗತ್ತೆ ನೀವು. ಏನು ನೀನು ಕೇಳಿದಂತೆ ತಲೆಯನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡ್ಬೇಕು. ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ನೀರು ಕೂಡ ನಮ್ಮ ಮೈ ಸೋಕದ ದರದಲ್ಲಿ ತಲೆಯನ್ನು ತೆಗೆದು ತಿಳಿಯದೆ ಮಾತನಾಡಿದಂತಹ ಮಾತುಗಳು ಎನ್ನುವುದನ್ನು ಅರ್ಥ ಮಾಡಿದ್ದೆ. ಅದೇ ಸಣ್ಣವನಾಗಿ ನೀವು ನನ್ನನ್ನು ಕಂಡಿದ್ದೀರಿ, ನಾನೇನು ಎನ್ನುವುದನ್ನು ನೀವು ತಿಳಿಯಬೇಕು. ನಿಮ್ಮತನವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಅಂತಾರೆ ಈ ಬುದ್ಧಿ, ಈ ಜ್ಞಾನ ಸಾಲದು. ಆದರೆ ನಿಮಗೆ ಸುಜ್ಞಾನವನ್ನು ಸುನೇತ್ರವನ್ನು ಒದಗಿಸಿದ್ದೇನೆ. ಜಯ 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 ಜಯ. ಓ ಶ್ರೀರಾ ನೀರಜದಲ್ಲಯನ ಕ್ಷೀರಾಲವಶಯನ ನಾರಾಯಣ ನೀರಜದಲ್ಲಯನ ಗೋವಿಂದ ಸಂಹಾರಣ ಧೀರೋದಾಯ ಮಾರಮಣ ನಾರಾಯಣ ಜಯ 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 ಜಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಕ್ಷೀರಾರಣವಶಯನ, ಅನಂತನು ಅವ್ಯಯನು ಅಸ್ಪರ್ಶನು ಅರೂಪನೂ ಆದಂತಹ ನೀನು ಯಾರೆಂಬುದನ್ನು ತಿಳಿಯದೆ ಅನ್ಯಾಯವನ್ನು ಮಾಡುವುದಕ್ಕೆ ನಾವು ಮುಂದಾಗಿದ್ದೆವು. ಹುಟ್ಟಿದಾಕ್ಷಣ ಜಲಧಿಯಲ್ಲದೆ ಮತ್ತೇನನ್ನೂ ಕಾಣುವುದಕ್ಕೆ ದೊರಕಲಿಲ್ಲ. ತಂದೆಯೋ ತಾಯಿಯೋ ಇರುತ್ತಿದ್ರೆ ಸತ್ಪಥವನ್ನು ಕರುಣಿಸುತ್ತಿದ್ದರು ಏನು? ಹಸಿವು ಎಂದೇ ಬಾಧಿಸುತ್ತಿರುವಾಗ ಯಾವ ಅನ್ಯಾಯ ಮಾಡಿದರೂ ಸರಿ, ಹೊಟ್ಟೆಯೊಂದು ತುಂಬಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡವರು. ಈ ಸಂದರ್ಭದಲ್ಲಿ ನಿನ್ನಿಂದಲಾಗಿ ಜ್ಞಾನೋದಯವಾಗಿದೆ, ನಿನ್ನಿಂದಲಾಗಿ ನಮ್ಮ ಜನನವಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಅನ್ಯಾಯ ಮಾಡಿದಂತಹ ನಮಗೆ ಸರಿಯಾದ ಶಿಕ್ಷೆ ಆಗಬೇಕು. ನಾವು ಕೇವಲ ಹುಟ್ಟಿದ್ದೇವೆ ಎಂಬುದರಿಂದ ಅಲ್ಲ, ಇನ್ನು ಮುಂದೆಯೂ ನಮಗೆ ಶಾಶ್ವತವಾದಂತಹ ಕೀರ್ತಿ ಲಭಿಸುವ ಹಾಗೆ ಅನುಗ್ರಹ ಮಾಡಬೇಕು. ಅದು ಹೇಗೆ ಎಂಬುದನ್ನು ತಮ್ಮ ಹೇಳ್ತಾರೆ. ಮೃತ್ಯುಂಜಯನಿಗೆ ಮಿತ್ರ ನೀನು,
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿನ್ನ ವಿಶ್ವವಿರಾಟ ಸ್ವರೂಪ ನೋಡಿದ ಕ್ಷಣದಲ್ಲಿ ನಾವೇನು ನೀನೇನು ಎಂದನ್ನು ತಿಳಿದುಕೊಂಡಿದ್ದೇವೆ. ಅಗಾಧವಾದ ಸಿಂಧು ನೀನು, ಅದರಿಂದ ಸಿಡಿಯಲ್ಪಟ್ಟಂತಹ ಬಿಂದುಗಳು ನಾವಾಗಿದ್ದೇವೆ ತಂದೆಯೇ. ಕೈ ಮುಗಿಬೇಕಾದ ಕೈಯಿಂದ ಹೊಡೆದಿದ್ದೇವೆ, ಬಿಸಬೇಕಾದಂತಹ ಬಾಯಿಂದ ನಿನ್ನನ್ನು ಕೈದಿದ್ದೇವೆ. ಸರ್ವತ ಅಪರಾಧವಾಯಿತೆಂದು ನಿನ್ನ ಪಾದ ರಜವನ್ನು ತೆಗೆದು ಎಂಬ ಶಿರದಲ್ಲಿ ಇರಿಸಿದ್ದೇವೆ ತಂದೆಯೇ. ಸಾಯುವಂತಹ ಕೊನೆಯ ಕ್ಷಣದಲ್ಲಿ ಒಂದು ಆಸೆಟ್ಟು ಸ್ವಾಮಿ, ಏನದು? ದೇವರ ಮಕ್ಕಳಾದಂತಹ ನಾವು ಲೋಕದಲ್ಲಿ ಮುಂದೆ ಹೇಳ ಹೆಸರಿಲ್ಲದೆ ಸತ್ಯವು ಎಂದು ಆಗಬಾರದಲ್ಲ. ಅದಕ್ಕಾಗಿ ನಿನ್ನ ಹೆಸರಿನ ಜೊತೆಯಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಇರುವಂತೆ ಹರಸಿ ಆಮೇಲೆ ನಮ್ಮ ಪ್ರಾಣವನ್ನು ಕರುಣಿಸು ಸಂಹರಿಸುತ್ತಲೇ ಮೇಘದ ಜಲದಿಯಲ್ಲಿ ಸೇರಿಸುತ್ತ ದರೆಯ ಸೃಜಿಸುತ್ತ ಮೇದಿಲಿಯನ್ನು ತಿರಿಸಿ ಬೆಸರಲು ನಾಭಿ ಕಮಲದಿ ಬೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನ್ನು ವಿರೋಧಿಸಿದಾಗ ವಿರೋಧಿಯಾಗಿ ನಿಂತವನು ನಾನು. ಶರಣಾಗತರಾದ ಕಾಲಕ್ಕೆ ಕರುಣೆಯನ್ನೇ ಹರಿಸುವನಿದ್ದೆ. ಕ್ಷಣಾಮರಾಗಬೇಕು ಎನ್ನುವಂತಹ ನಿಮ್ಮ ಅಪೇಕ್ಷೆಯನ್ನು ಮನ್ನಿಸುತ್ತಾ ಮೃದುವಾದಂತಹ ಶರೀರವನ್ನು ಹೊಂದಿದವನಿಗೆ ಮದುವೆಂದು ಕಠಿಣ ಕಾಯವುಳ್ಳವನಿಗೆ ಕೈಟಭ ಎನ್ನುವಂತಹ ಹೆಸರನ್ನು ನಾನು ಇರಿಸಿದ್ದೆ. ಗಂಗಾ ಪ್ರದೇಶದ ಇರಿಸಿ ನಿಮ್ಮನ್ನು ಸಂಹರಿಸುವ ಮೂಲಕವಾಗಿ ಮಧುವನ್ನು ಕೊಂದು ಮಧುಸೂದನಾಗ್ತೇನೆ, ಕೈಟವನನ್ನು ಕೊಂದು ಕೈಟಭಾಂತಕನಾಗ್ತೇನೆ. ನಿಮ್ಮ ಮೇಧಸ್ಸನ್ನು ತೆಗೆದು ಜಲ ನಿಧಿಯಲ್ಲಿ ತುಂಬುವ ಮೂಲಕವಾಗಿ ಸೃಷ್ಟಿಗೆ ಅನುಕೂಲಕರವಾದಂತಹ ಧಾರಿತ್ರಿಯನ್ನು ಸೂಚಿಸುತ್ತೇನೆ. ನಿಮ್ಮಿಂದ ಭಯಗೊಂಡ ಬ್ರಹ್ಮದೇವನು ಅಂದ್ರೆ ಪಂಚಮುಖನು ನನ್ನ ನಾಭೀಕಮಲ ನಾಳದಾಳವನ್ನು ಸೇರಿಕೊಂಡು 5,000 ವರ್ಷಕ್ಕಿಂತ ಹೆಚ್ಚಿನ ಸತತ ಸಾಧಕನಾಗಿ ಸೃಷ್ಟಿಯ ಪೂರ್ಣಾರ್ಹತೆಯನ್ನು ಹೊಂದಿದ ಮೆರವ ಕಮಲಜನಿದ್ದಾನೆ. ಅವನನ್ನು ಹೊರಬರಿಸಿ ಸೃಷ್ಟಿಗಾಗಿ ಕಳುಹಿಸುತ್ತೇನೆ. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇಧಸ್ಸಿನಿಂದ ಆದ ಮೇದಿನಿಯಿಂದ ಮೊದಲುಕೊಂಡಾಗ್ತದೆ ಎನ್ನುವುದೇ ನಿಮಗೆ ಕೀರ್ತಿಯನ್ನು ಒದಗಿಸುತ್ತದೆ. ಬನ್ನಿ, ನನ್ನ ಜಂಘೆಯನ್ನೇರಿಕೊಳ್ಳಿ.